ಕಟ್ಟುನಿಟ್ಟಿನ ವೀಕೆಂಡ್ ಕರ್ಫ್ಯೂ ಜಾರಿ ಹಿನ್ನೆಲೆಯಲ್ಲಿ ನಗರದಲ್ಲಿ 40ಕ್ಕೂ ಹೆಚ್ಚು ಅಧಿಕ ವಾಹನಗಳ ಕಡೆ ಚೆಕ್ ಪೋಸ್ಟ್ಗಳನ್ನು ಮಾಡಿದ್ದಾರೆ. ಮೆಡಿಕಲ್ ಅಥವಾ ಆರೋಗ್ಯ ಸಂಬಂಧಪಟ್ಟಂಗೆ ತುರ್ತು ಓಡಾಟ ಹೊರತುಪಡಿಸಿ ಮತ್ತೆ ಎಲ್ಲ ಓಡಾಟವನ್ನು ಪೊಲೀಸರು ಕಟ್ಟುನಿಟ್ಟಾಗಿ ಬ್ಲಾಕ್ ಮಾಡ್ತಾ ಇದ್ದಾರೆ. ಎಸ್, ಎಲ್ಲ ಕಡೆನೂ ಪೊಲೀಸರು ಈ 40 ಚೆಕ್ ಪೋಸ್ಟ್ಗಳಲ್ಲಿ ಬಹುಶಃ ಆಲ್ಮೋಸ್ಟ್ ಇವತ್ತು ಮುಂಜಾನೆಯಿಂದಲೇ ಬಿಗುವಾದ ಕಟ್ಟುನಿಟ್ಟಿನ ಕ್ರಮ ಜರುಗಿಸ್ತಾ ಇದ್ದಾರೆ. ಸೋಮವಾರ ಮುಂಜಾನೆ ತನಕ ಈ ಒಂದು ಕಟ್ಟುನಿಟ್ಟಿನ ಕರ್ಫ್ಯೂ ಜಾರಿಯಲ್ಲಿರಲಿಕ್ಕಿದೆ. ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿ ಇರಲಿಕ್ಕೆ ಇದೆ. ಎಸ್, ಜನ ಬೇರೆ ಬೇರೆ ವಿಚಾರವಾಗಿ ಈ ಹಿನ್ನೆಲೆಯಲ್ಲಿ ಮಾತಾಡ್ತಾ ಇದ್ದಾರೆ. ನಾವು ನಿನ್ನೆ ದಿವಸ ಶುಕ್ರವಾರ ಸಂಜೆ ತನಕ ಆಲ್ಮೋಸ್ಟ್ ಜನ ಓಡಾಡ್ತಾ ಇದ್ರು, ವಾಹನಗಳು ಓಡಾಡ್ತಾ ಇತ್ತು. ಸಡನ್ ಆಗಿ ಶನಿವಾರ ಮತ್ತು ಭಾನುವಾರ ರಜೆ ಕೊಟ್ಟರೆ ಏನು ಪ್ರಯೋಜನ ಅಂತ. ಇದು ಅತ್ತ ಕಡೆ ಉಡುಪಿಯಲ್ಲಿ ದಿನಪೂರ್ತಿ ಸಂಜೆ 5 ಗಂಟೆ ತನಕ ವ್ಯಾಪಾರ ವ್ಯವಹಾರ ಓಡಾಟಗಳಿತ್ತು. ವೀಕೆಂಡ್ ಕರ್ಫ್ಯೂನ ವಿಚಾರ ಇಲ್ಲ. ಇತ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಧ್ಯಾಹ್ನ ತನಕ ವ್ಯಾಪಾರ ವಹಿವಾಟು ಓಡಾಟ. ವೀಕೆಂಡ್ ಆಗುವಾಗ ಮತ್ತೆ ಕರ್ಫ್ಯೂ. 2 ಗಂಟೆ ತನಕ ಓಡಾಡಿ ಮತ್ತೆ ಇನ್ನೊಂದೆರಡು ಗಂಟೆ ಆದರೆ ಮತ್ತೆ ಸಂಜೆ ಆಗತ್ತೆ. ಆದರೂ ವ್ಯಾಪಾರ ವಹಿವಾಟು ಮಳಿಗೆಗಳು ಬಂದಾದರೂ ಕೂಡ ಜನರ ಓಡಾಟ, ವಾಹನಗಳ ಓಡಾಟ ನಿನ್ನೆ ಸಂಜೆ ತನಕ ಕೂಡ ಯಥಾ ಪ್ರಕಾರ ಇತ್ತು. ಸೊ ಎಲ್ಲೋ ನಾವು ಈ ಒಂದು ಲಾಕ್ ಆ್ಯಂಡ್ ಅನ್ಲಾಕ್ ವಿಚಾರದಲ್ಲಿ ಯಾವುದೇ ಒಂದು ಸಿಸ್ಟಮ್ಯಾಟಿಕ್ ಅಥವಾ ಒಂದು ಮೆಥಡಾಲಜಿ ಇಲ್ಲದ ಒಂದು ಫಾರ್ಮುಲಾ ಮೂಲಕ ಎಡವುತ್ತಾ ಇದ್ದೇಯೋ ಅಂತ ಅನಿಸ್ತಾ ಉಂಟು. ಯಾಕಂತ ಹೇಳಿದ್ರೆ ಮಧ್ಯಾಹ್ನ 1 ಗಂಟೆ ಅಥವಾ 2 ಗಂಟೆ ತನಕ ವಾಹನಗಳು ಓಡಾಡ್ಬೋದು, ಜೊತೆಗೆ ಅಂಗಡಿ ಮುಗ್ಗಟ್ಟುಗಳು ತೆರೆದೇ ಇರ್ಬೋದು. ಈ ಉಳಿದಂತೆ ಒಂದು ಸಂಜೆ 5 ಗಂಟೆ ತನಕ ಮಾಡಿದರೆ ಏನಾಗಿತ್ತು ಅಂತ ವ್ಯಾಪಾರಸ್ಥರ ಅಳಲು, ಜನರದ್ದು ಕೂಡ. ಬೆಳಗ್ಗೆಯಿಂದ ಸಂಜೆ ತನಕ ವ್ಯಾಪಾರ ಅಥವಾ ಅಂಗಡಿ ಮುಗ್ಗಟ್ಟುಗಳು ತೆರೆದಿರುತ್ತೆ, ತರಕಾರಿ ಲಭ್ಯವಿರುತ್ತೆ, ಮೀನು ಮಾಂಸ ಲಭ್ಯವಿರುತ್ತೆ ಅಂತ ಹೇಳಿದ್ರೆ ಜನರು ಅವರಿಗೆ ಬೇಕಾದ ಸಮಯದಲ್ಲಿ ಬಂದು ತಗೊಂಡು ಹೋಗ್ತಾರೆ. ಮೊದಲು 10 ಗಂಟೆ ಅಂತ ಮಾಡಿದ್ರೆ ಜನ ವಿಪರೀತ ಧಾವಂತದಲ್ಲಿ ಮಾರುಕಟ್ಟೆಗೆ ನುಗ್ಗಿದ್ರು. 2 ಗಂಟೆ ಅಂತ ಹೇಳಿದ್ರೆ ಅತ್ತ ಕಡೆ ವ್ಯಾಪಾರಿಗಳಿಗೆ ಕೂಡ ಅದು ಸಂಜೆಯೂ ಅಲ್ಲ ಮಧ್ಯಾಹ್ನವೂ ಅಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ. ಅಟ್ಲೀಸ್ಟ್ ಸಂಜೆ ತನಕ ಕೇರಳದಲ್ಲಿ ಮಾಡಿದ್ರು, ಸಂಜೆ 5 ಗಂಟೆ ತನಕ ಎಲ್ಲ ವ್ಯಾಪಾರ ವಹಿವಾಟುಗಳಿಗೆ ಮುಕ್ತ. ಸೊ ಅಟ್ಲೀಸ್ಟ್ ಜನ ಅವರವರ ಅನುಕೂಲದ ಟೈಮಲ್ಲಿ ಬಂದು ಹೋಗ್ತಾ ಇದ್ರು. ಇದು ಒಂದು ವಿಚಾರ. ಸೊ ಯಾಕೆ 1 ಗಂಟೆ, ಯಾಕೆ 2 ಗಂಟೆ ಮಾಡಿದ್ರು, ಯಾವ ವೈಜ್ಞಾನಿಕ ತಳಹದಿಯೋ ಅಥವಾ ಯಾವ ಜನಸಂದಣಿಯನ್ನು ಕಂಟ್ರೋಲ್ ಮಾಡುವ ಮಾದರಿಯೋ ಯಾವುದು ಅರ್ಥವಾಗದೇ ಇರುವಂಥ ವಿಚಾರ. ಈ ನಡುವೆ ವೀಕೆಂಡ್ಗೆ ಮತ್ತೆ ಬಿಗಿಯಾದ ಕಠಿಣವಾದಂಥ ಕರ್ಫ್ಯೂ. ನಾವು ನಮ್ಮ ಮಾರುಕಟ್ಟೆಯನ್ನು ನೋಡಿದ್ದೇವೆ, ನಮ್ಮ ವ್ಯಾಪಾರ ವಹಿವಾಟನ್ನು ನೋಡಿದ್ದೇವೆ. ಜನ 5 ದಿವಸ ಬೇಕಾಬಿಟ್ಟಿಯಾಗಿ ತಿರುಗಾಡಿ 2 ದಿವಸ ಮನೆಯಲ್ಲಿ ಕೂತ್ಕೊಳ್ಬೇಕು ಅಂತ ಹೇಳಿದರೆ ಯಾವ ಲಾಜಿಕ್ ಇದು ಅಂತ, ಯಾವ ಲಾಜಿಕ್? ಪೊಲೀಸರಿಗೆ ಸುಮ್ಮನೆ ಒಂದು ಎಕ್ಸಸೈಸ್. ಅಲ್ಟಿಮೇಟ್ಲಿ ಪೊಲೀಸರಿಗೆ ಸುಮ್ಮನೆ ಎಕ್ಸಸೈಸ್ ಇದು. ಪೊಲೀಸರಿಗೆ ಒಂದು ಒಳ್ಳೆಯ ಮಳೆ ಬರುವ ಸಂದರ್ಭದಲ್ಲಿ ಒಳ್ಳೆಯ ಒಂದು ತಾಲೀಮ್. ಯಾಕಂತ ಹೇಳಿದ್ರೆ ಇಲ್ಲದ್ರೆ ಏನಾದ್ರದ್ದು ಲಾಜಿಕ್ ಅನ್ನೋದು ಬೇಕಲ್ಲ. ಮಧ್ಯಾಹ್ನ 2 ಗಂಟೆ ತನಕ ಶುಕ್ರವಾರ ತನಕ ಎಲ್ಲ ವ್ಯಾಪಾರ ವಹಿವಾಟುಗಳು ತೆರೆದಿತ್ತು. ಸಡನ್ ಆಗಿ ಶನಿವಾರ ಮುಂಜಾನೆಯಿಂದ ಮತ್ತೆ ಸೋಮವಾರ ಮುಂಜಾನೆ ತನಕ ಬಂದ್, ಮತ್ತೆ ಸೋಮವಾರದಿಂದ ಯಥಾ ಪ್ರಕಾರ ತೆರೆದುಕೊಳ್ಳುತ್ತೆ. ಹೀಗೆಲ್ಲ ಮಾಡಿದರೆ ಕೊರೋನಾ ಬಂದ್ ಆಗುತ್ತಾ? ನಾವು ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ನೋಡೋಣ. ಕೊರೋನಾದ ಪ್ರಕರಣಗಳು ಅದೇನು ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಗಿಲ್ಲ. ಡೆತ್ ರೇಟ್ ಕೂಡ ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಗಿಲ್ಲ. ಸೊ ಹಾಗಾಗಿ ಎಲ್ಲಿ ಮತ್ತು ಯಾವುದನ್ನು ನಾವು ಟ್ಯಾಕಲ್ ಮಾಡಬೇಕಾ, ಯಾವುದನ್ನು ಹಿರಿಯರು, ಮನೆಯಲ್ಲಿರುವಂಥ ಹಿರಿಯರು, ಮನೆಯಲ್ಲಿರುವಂಥ ರೋಗಿಗಳು, ಮನೆಯಲ್ಲಿ ಆಲ್ರೆಡಿ ಜ್ವರ ಪೀಡಿತರು ಇರುವವರನ್ನು ಆರೋಗ್ಯ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಅಥವಾ ಆಶಾ ಕಾರ್ಯಕರ್ತೆಯರ ಮೂಲಕ ಸಮೀಕ್ಷೆ ಮಾಡಿಯೋ ಅಥವಾ ಮಾಹಿತಿ ಪಡೆದು ಏನಾದರೂ ಟ್ಯಾಕಲ್ ಮಾಡಬಹುದೇ ವಿನಃ ಜ್ವರದ ಲಕ್ಷಣಗಳು, ಶೀತ ನೆಗಡಿ ಲಕ್ಷಣಗಳು ಕಂಡು ಬಂದಾಗ ವೈದ್ಯರ ಸಲಹೆಯಂತೆ ಚಿಕಿತ್ಸೆ ಕೊಡಬಹುದಿತ್ತು. ಅಟ್ಲೀಸ್ಟ್ ಜನ ಕೊನೆಯ ಸ್ಟೇಜಲ್ಲಿ ಬಂದು ಆಂಬ್ಯುಲೆನ್ಸಲ್ಲಿ ಬಂದು ದಮ್ಮು ತೆಗೆಯಲಿಕ್ಕೆ ಆಗದೆ ಇರುವಂಥ ಸ್ಟೇಜಿನಲ್ಲಿ ಬಂದು ಆಸ್ಪತ್ರೆಗೆ ದಾಖಲಾಗುವುದನ್ನು ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಆಗಿರ್ತಿತ್ತು. ನಾವು ಆ ರೀತಿಯ ತಳಮಟ್ಟದ ಕಾರ್ಯಾಚರಣೆಗೆ ಹೋಗುವುದಿಲ್ಲ. ನಾವು ರಸ್ತೆಯಲ್ಲಿ ವಾಹನಗಳನ್ನು ಸೀಸ್ ಮಾಡೋದು, ರಸ್ತೆಯಲ್ಲಿ ಬರುವವರನ್ನು ಓಡಿಸುವುದು, ಇಷ್ಟಕ್ಕೆ ನಮ್ಮ ಕಾರ್ಯಕ್ರಮಗಳು, ಜನಪ್ರಿಯ ಮಾದರಿಯ ಕಾರ್ಯಕ್ರಮಗಳು ಇವತ್ತಂತೂ ಚೆನ್ನಾಗಿ ಟಿವಿಯಲ್ಲಿ ಬರುತ್ತೆ, ಪೇಪರಲ್ಲಿ ಬರುತ್ತೆ. 40 ವಾಹನಗಳನ್ನು ಸೀಸ್ ಮಾಡಿದರು, 40 ಜನರನ್ನು ಠಾಣೆಗೆ ಕರೆದುಕೊಂಡು ಹೋದರು ಅಂತ. ಇದು ಎಷ್ಟರ ಮಟ್ಟಿಗೆ ಇದು
ಎಸ್, ಈ ದಿವಸದ ಮಂಗಳೂರಿನ ಈ ದಿವಸದ ಬೆಳವಣಿಗೆ ಬಗ್ಗೆ ನಮ್ಮ ವರದಿಗಾರರು, ನಮ್ಮ ಪ್ರತಿನಿಧಿ ನಾಗೇಶ್ ಕಾವೂರ್ ಅವರೀಗ ಮಾತಾಡ್ತಾರೆ. ಎಸ್, ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ನಾಗೇಶ್, ನಮಸ್ಕಾರ. ಯಾವ ಯಾವ ರೀತಿ ಇವತ್ತು ಮಂಗಳೂರಿನ ನಗರ ಏನೆಲ್ಲ ನಡೀತಾ ಉಂಟು? ಇವತ್ತು ಕಮಿಷನರ್ ವ್ಯಾಪ್ತಿಯಲ್ಲಿ ಅಂದ್ರೆ ಮಂಗಳೂರು ವ್ಯಾಪ್ತಿಯಲ್ಲಿ ಇವತ್ತು ಕಟ್ಟುನಿಟ್ಟಿನಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ಅದರಂತೆ ಇವತ್ತು ಮಂಗಳೂರು ಆಗಿರ್ಬೋದು, ಕದ್ರಿ ಆಗಿರ್ಬೋದು, ನಂತೂರು ಆಗಿರ್ಬೋದು, ವಿವಿಧ ಕಡೆಯಲ್ಲಿ ಇವತ್ತು 40ಕ್ಕೂ ಅಧಿಕ ಚೆಕ್ ಪೋಸ್ಟ್ಗಳ ಮುಖಾಂತರ ಒಂದು ವಾಹನಗಳೇನಿದೆ ಅದನ್ನು ತಪಾಸಣೆ ಮಾಡಲಾಗುತ್ತೆ. ಇದರಂತೆ ಇವತ್ತು ಕೂಡ ಮಂಗಳೂರು ಕಮಿಷನರ್ ಆಗಿರುವ ಎನ್ ಶಶಿಕುಮಾರ್ ಅವರು ಕೂಡ PVS ನಲ್ಲಿ ಇವತ್ತು ತಪಾಸಣೆ ಮಾಡಿರುವಂಥದ್ದು. ಪೊಲೀಸ್ ಯಾವ ರೀತಿ ಇದೆ, ಕಟ್ಟುನಿಟ್ಟಿನಲ್ಲಿ ಯಾವ ರೀತಿ ಕ್ರಮ ಜರುಗಿಸಲಾಗಿದೆ ಎಂಬುದನ್ನು ಈಗ ನೋಡಿರುವಂಥದ್ದು. ಜೊತೆಗೆ ಸಾಕಷ್ಟು ಪೊಲೀಸರು ಇವತ್ತು 40ಕ್ಕೂ ಅಧಿಕ ವಾಹನಗಳನ್ನು ಸೀಸ್ ಮಾಡಿರುವಂಥದ್ದು. ಅನಗತ್ಯವಾಗಿ ಯಾವುದಾದ್ರೂ ವಾಹನಗಳು ಸಂಚಾರ ಮಾಡಿದರೆ ಅದಕ್ಕೆ ಅನಗತ್ಯವಾಗಿ ವಾಹನ ಸಂಚಾರ ಮಾಡುವಂತಹ ವಾಹನಗಳನ್ನು ಈಗ ವಶಕ್ಕೆ ಪಡೆದಿರುವಂಥದ್ದು. ಈಗ ಮಂಗಳೂರು ನಗರ ಪ್ರದೇಶದಲ್ಲಿ ಸಾಕಷ್ಟು ಶಬ್ದವಾಗಿರುವಂಥದ್ದು, ಯಾವುದೇ ರೀತಿಯ ವಾಹನ ಸಂಚಾರ ಮಾಡ್ತಿಲ್ಲ. ಒಂದೆರಡು ಬೆರಳೆಣಿಕೆ ಅಷ್ಟು ವಾಹನಗಳು ಸಂಚಾರ ಮಾಡುತ್ತಿರುವಂಥದ್ದು. ಹಣ್ಣು ಆಗಿರ್ಬೋದು ಅಥವಾ ಇನ್ನಿತರ ಮಾಂಸದ ಅಂಗಡಿ ಆಗಿರ್ಬೋದು, ಇವೆಲ್ಲವನ್ನು ಇವತ್ತು ಬಂದ್ ಮಾಡಲಾಗಿರುವಂಥದ್ದು. ಹಾಲ್ ಆಗಿರ್ಬೋದು ಅಥವಾ ಮೆಡಿಕಲ್, ಇಂತಹ ಒಂದು ಅವಕಾಶ ಮಾಡಿ ಕೊಟ್ಟಿರುವಂಥದ್ದು ಜಿಲ್ಲಾಡಳಿತ. ಹೀಗಾಗಿ ಅನಗತ್ಯ ಏನಾದರೂ ರಸ್ತೆಗಳಿದ್ರೆ ಅದನ್ನು ಸೀಸ್ ಮಾಡಿರುವಂಥದ್ದು ತಾನತ್ ಅವರೇ. ಎಸ್ 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 ಥ್ಯಾಂಕ್ ಯು ನಾಗೇಶ್, ಥ್ಯಾಂಕ್ ಯು. ಎಸ್, ಮಂಗಳೂರು ನಗರದ ಒಂದು ಚಿತ್ರಣವನ್ನು ನಾಗೇಶ್ ನಮ್ಮ ಮುಂದೆ ಇಟ್ಟಿದ್ದಾರೆ. ಎಸ್, ಅಂತಿಮವಾಗಿ ಪ್ರಶ್ನೆ ಅದೇ, ಸೋಮವಾರ ಮತ್ತೆ ಜನ ಯಥಾ ಪ್ರಕಾರ ಓಡಾಡ್ತಾರೆ, ವ್ಯಾಪಾರ ವಹಿವಾಟು ತೆರೆದುಕೊಳ್ಳುತ್ತೆ. ಸೋಮವಾರಕ್ಕೆ ಆಗುವಾಗ ಎಸ್ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ. ನಾವು ಬಂದ್ ಮಾಡುವಂಥದ್ದು, ವೀಕೆಂಡ್ ಬಂದ್ ಮಾಡುವಂಥದ್ದು, ಎಸ್ ಇನ್ನೂ ಕೂಡ ಅದೇ ಮೆಥಡಾಲಜಿಯಲ್ಲಿ ಇದ್ದೇವೆ. ಎಸ್, ನಾವು ಅದರ ಆಚೆಗೆ ಎಸ್ ಮೆಡಿಕಲ್ ಅಥವಾ ವೈದ್ಯಕೀಯ ತಳಹದಿ, ವೈಜ್ಞಾನಿಕ ತಳಹದಿಯಲ್ಲಿ ಏನಾದರೂ ಈ ಒಂದು ಕೊರೋನಾ ಚೈನ್ ಬ್ರೇಕ್ ಮಾಡಲಿಕ್ಕೆ ಅಥವಾ ಕೊರೋನಾದಿಂದ ಗಂಭೀರವಾಗುವಂಥ ಪ್ರಕರಣಗಳನ್ನು ಅವಾಯ್ಡ್ ಮಾಡುವಂಥದ್ದು, ಕೊರೋನಾದಿಂದ ಗಂಭೀರ ಸ್ಥಿತಿಗೆ ಬರುವಂಥ ಪ್ರಕರಣಗಳನ್ನು ಅವಾಯ್ಡ್ ಮಾಡುವ ನಿಟ್ಟಿನಲ್ಲಿ ಏನು ಮಾಡಬೇಕಾಗಿತ್ತು, ಎಸ್ ಅದನ್ನು ನಾವು ಮಾಡ್ತಾ ಇಲ್ಲ. ಅದು ಬಿಟ್ಟು ನಾವು ಒಂದಷ್ಟು ಪಾಪ್ಯುಲರಿಸ್ಟ್ ಸ್ಟಂಟ್ ಅಂತ ಹೇಳ್ತೇವೆ, ಜನಪ್ರಿಯ ಮಾದರಿಗಳು ಇವೆಲ್ಲ. ಸೊ ಪತ್ರಿಕೆಗಳಿಗೆ, ಟಿವಿಗಳಿಗೆ ದೊಡ್ಡ ಮಟ್ಟದಲ್ಲಿ ಸುದ್ದಿ. ಎಸ್, ಅಂತಿಮವಾಗಿ ಫಲಿತಾಂಶ ಶೂನ್ಯ. ಎಸ್, ಶೂನ್ಯ ಅಲ್ಲ ಅಂತಾಗಿದ್ರೆ ಜಿಲ್ಲಾಧಿಕಾರಿಗಳು, ಕಮಿಷನರ್ ಅವರು ಹೇಳಿ, ಎಸ್ ಇಷ್ಟು ಕೊರೋನಾ ನಿಯಂತ್ರಣಕ್ಕೆ ಬಂತು, ಇಷ್ಟು ಡೆತ್ ರೇಟ್ ಕಡಿಮೆ ಆಯಿತು ಅಂತ. ಎಸ್, ನಾನು ಮುಂದಿನ ಸುದ್ದಿಗೆ ಹೋಗ್ತೇನೆ. ಎಸ್, ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಅವರ ಟ್ವಿಟರ್ ಖಾತೆಯನ್ನು 1 ಗಂಟೆಗಳ ಕಾಲ ನಿನ್ನೆ ಸ್ಥಗಿತ ಮಾಡಲಾಗಿತ್ತು. ಟ್ವಿಟರ್ ಸಂಸ್ಥೆಯವರು ಒಂದು ತಾಸು ರವಿಶಂಕರ್ ಪ್ರಸಾದ್ ಅವರ ಈ ಒಂದು ಟ್ವಿಟರ್ ಖಾತೆಯನ್ನು ಸ್ಥಗಿತ ಮಾಡ್ತಾರೆ. ಎಸ್, ಜೊತೆಗೆ ಶಶಿ ತರೂರ್ ಅವರ ಖಾತೆಯನ್ನು ಕೂಡ 1 ತಾಸು ಸ್ಥಗಿತ ಮಾಡ್ತಾರೆ. ಎಸ್, ಯಾಕೆ, ಏನು ಎತ್ತ ವಿಚಾರ? ಈಗ ಕೇಂದ್ರದ ಸಚಿವರೊಬ್ಬರ ಖಾತೆಯೇ ಈ ರೀತಿ ಆಗುತ್ತೆ ಅಂತ ಹೇಳಿದರೆ ಜನಸಾಮಾನ್ಯರ ಕತೆ ಏನು? ಈಗ ಎಸ್, ಟ್ವಿಟರ್ ಶುಕ್ರವಾರ ದಿವಸ ಅಂದ್ರೆ ನಿನ್ನೆ ಸಚಿವ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್ ಅವರ ಖಾತೆಯನ್ನು ನಿರ್ಬಂಧಿಸಿದ್ದು, ಸುಮಾರು 1 ಗಂಟೆಗಳ ಕಾಲ ತನ್ನ ಸ್ವಂತ ಖಾತೆಯನ್ನೇ ಪ್ರವೇಶಿಸಲು ಅವರಿಗೆ ಸಾಧ್ಯವಾಗಿರಲಿಲ್ಲ. ಇದರೊಂದಿಗೆ ಟ್ವಿಟರ್ ಮತ್ತು ಕೇಂದ್ರದ ನಡುವಿನ ಸಂಘರ್ಷ ಇನ್ನಷ್ಟು ತೀವ್ರಗೊಂಡಂತೆ ಕಾಣಿಸ್ತಾ ಇದೆ. ಸಚಿವರ ಟ್ವಿಟರ್ ಖಾತೆ ಸಾರ್ವಜನಿಕ ವೀಕ್ಷಣೆಗೆ ಲಭ್ಯವಿದ್ದರೂ ಯಾವುದೇ ಅಧಿಕೃತ ವ್ಯಕ್ತಿ ಖಾತೆಗೆ ಲಾಗಿನ್ ಆಗಲು ಅಥವಾ ಯಾವುದೇ ಪೋಸ್ಟ್ ಮಾಡಲು ಅನುಮತಿಯನ್ನು ನಿರಾಕರಿಸಲಾಗ್ತಾ ಇತ್ತು ಎಂದು ಸ್ವತಃ ಸಚಿವರು ರವಿಶಂಕರ್ ಪ್ರಸಾದ್ ಅವರು ಕೂಡ ಈ ಬಗ್ಗೆ ನಿನ್ನೆ ಮಾತಾಡಿದ್ದಾರೆ. ನನ್ನ ಖಾತೆಯನ್ನು ಸುಮಾರು 1 ತಾಸು ಸ್ಥಗಿತಗೊಳಿಸಲಾಗಿತ್ತು ಅಂತ. ಸತ್ತ ಕಡೆ ಶಶಿ ತರೂರ್ ಅವರು ಸಂಸತ್ತಿನ ಮಾಹಿತಿ ತಂತ್ರಜ್ಞಾನ ಸ್ಥಾಯಿ ಸಮಿತಿಯ ಅಧ್ಯಕ್ಷರು. ಸಂಸತ್ತಿನ ಪಾರ್ಲಿಮೆಂಟ್ನ ಮಾಹಿತಿ ಮತ್ತು ತಂತ್ರಜ್ಞಾನ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರುವಂತಹ ಶಶಿ ತರೂರ್ ಅವರು ಕಾಂಗ್ರೆಸ್ನ ಸಂಸದ. ನನ್ನ ಖಾತೆಯನ್ನು ಕೂಡ ಹೇಗೆ ಸ್ಥಗಿತಗೊಳಿಸಲಾಗಿತ್ತು, ಯಾವ ಆಧಾರದಲ್ಲಿ ಈ ಕ್ರಮ ಕೈಗೊಂಡಿದ್ದಾರೆ ಎಂದು ಟ್ವಿಟರ್ ಇಂಡಿಯಾದಿಂದ ಸ್ಪಷ್ಟನೆ ಕೇಳಲಾಗುವುದು ಅಂತ ಹೇಳಿದ್ದಾರೆ. ಎಸ್, ಇದು ಟ್ವಿಟರ್ನ ಈ ಕ್ರಮಕ್ಕೆ ಸಚಿವರು ತೀವ್ರವಾದ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸಂಸ್ಥೆಗೆ ಎಚ್ಚರಿಕೆ ನೀಡಿದ ನಂತರ ಅವರ ಖಾತೆಯನ್ನು ಬಳಕೆಗೆ ಮುಕ್ತಗೊಳಿಸಲಾಗಿದೆ. ಆದರೆ ಪ್ರಸಾದ್ ಅವರ ಯಾವ ಪೋಸ್ಟ್ ಕೂಡ DMCA ಕಾಯ್ದೆಯನ್ನು ಉಲ್ಲಂಘಿಸಿದೆ ಎಂಬ ಬಗ್ಗೆ ಟ್ವಿಟರ್ ಇನ್ನೂ ಮಾಹಿತಿ ನೀಡಿಲ್ಲ. ಎಸ್, ಇಲ್ಲಿ ಬಹುಮುಖ್ಯವಾದಂಥ ಪ್ರಶ್ನೆ ಮತ್ತು ತಕರಾರು. ಎಸ್, ಕೇಂದ್ರ ಸರ್ಕಾರ ಕಳೆದ 3-4 ತಿಂಗಳ ಹಿಂದೆನೆ ಮಾತಾಡಿತ್ತು, ನಾವು ಸಾಮಾಜಿಕ ಜಾಲತಾಣವನ್ನು ನಿರ್ಬಂಧ ಅಂತಲ್ಲ, ಅವರು ಕೂಡ ಒಂದು ಕಾನೂನಿನ ಪರಿಮಿತಿ, ಈ ದೇಶದ
ಈ ನೆಲದ ಕಾನೂನನ್ನು ಏನು ಗೌರವಿಸಬೇಕು. ಈ ದೇಶದ ಈ ನೆಲದ ಕಾನೂನನ್ನು ಟ್ವಿಟರ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಅಥವಾ ಯಾವುದೇ ಸಾಮಾಜಿಕ ಜಾಲತಾಣ ಇರ್ಬೋದು, ಅವರು ಅದನ್ನು ಪಾಲಿಸಬೇಕು ಅಂತ. ಸೊ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಒಂದಷ್ಟು ಗೈಡ್ಲೈನ್ಸ್ಗಳನ್ನು ಜಾರಿಗೆ ತಂದಿತ್ತು. ಕಳೆದ ಮೇ 26ರಂದೇ ಜಾರಿಗೆ ತಂದಿತ್ತು. ಸೊ ಇಂತಹ ಸಂದರ್ಭದಲ್ಲಿ ಟ್ವಿಟರ್ ಕೂಡ ಆಕ್ಷೇಪ ವ್ಯಕ್ತಪಡಿಸಿತ್ತು. ಎಸ್, ನೀವು ಹೇಳಿದಂಥ ಎಲ್ಲ ಪಾಲಿಸಿಗಳನ್ನು ನಾವು ಏನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ. ಸೊ ಈ ನಡುವೆ ರವಿಶಂಕರ್ ಪ್ರಸಾದ್ ಭಾರಿ ಖಡಕ್ಕಾಗಿ ಅವತ್ತು ಮಾತಾಡಿದ್ರು. ನೀವು ಒಪ್ಪಿಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಹೇಳ್ತೀರಿ, ನಿಮಗೆ ನಮ್ಮ ದೇಶದಲ್ಲಿ ವ್ಯವಹಾರ ಮಾಡಬೇಕು, ನಮ್ಮ ದೇಶದ ಜನರ ದುಡ್ಡು ಬೇಕು, ನಮ್ಮ ದೇಶದಲ್ಲಿ ನೀವು ಏನು ವ್ಯವಹಾರ ಮಾಡಿ, ಕಾರ್ಯನಿರ್ವಹಣೆ ಮಾಡಿ, ನೀವು ಏನು ದುಡ್ಡು ಸಂಗ್ರಹ ಮಾಡ್ತೀರಿ, ಅಥವಾ ನಿಮ್ಮ ಬಿಸ್ನೆಸ್ ಅನ್ನು ವೃದ್ಧಿ ಮಾಡ್ತೀರಿ. ಆದರೆ ನೀವು ನಮ್ಮ ದೇಶದ ಕಾನೂನು ಕಾಯ್ದೆಯನ್ನು ಯಾಕೆ ಒಪ್ಪಿಕೊಳ್ಳುವುದಿಲ್ಲ ಅನ್ನೋ ವಿಚಾರವಾಗಿ ರವಿಶಂಕರ್ ಪ್ರಸಾದ್ ಅವರು ಭಾರಿ ಖಡಕ್ಕಾಗಿ ಮಾತಾಡಿದ್ರು. ಎಸ್, ಅನಂತರ ಈಗ ನಿನ್ನೆ ದಿವಸದ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರವಿಶಂಕರ್ ಪ್ರಸಾದ್ ಅವರ ಒಂದು ಸಂದರ್ಶನವನ್ನು ಟಿವಿ ವಾಹಿನಿ ಪ್ರಸಾರ ಮಾಡಿತ್ತು. ಅದರ ಕೆಲವು ಕ್ಲಿಪ್ಪಿಂಗ್ಸ್ ಅನ್ನು ರವಿಶಂಕರ್ ಪ್ರಸಾದ್ ಅವರು ಟ್ವಿಟರ್ ಮೂಲಕ ಟ್ಯಾಗ್ ಮಾಡಿದ್ರು. ಅಂದ್ರೆ ಟ್ವಿಟರ್ ಸಂಸ್ಥೆ ದೇಶದ ಕಾನೂನನ್ನು ಒಪ್ಪಿಕೊಳ್ಳಬೇಕು, ದೇಶದ ಕಾನೂನಿಗೆ ತಲೆಬಾಗಬೇಕು ಅನ್ನೋ ವಿಚಾರವನ್ನು ಅವರು ಮಾತಾಡಿದಂತ ವಿಚಾರಗಳು ಏನು ಟಿವಿ ಸಂದರ್ಶನದಲ್ಲಿ ಮಾತಾಡಿದ ವಿಚಾರಗಳೇನಿತ್ತು, ಅದರ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಅನ್ನು ಅವರು ಟ್ವೀಟ್ ಮಾಡಿದ್ರು. ಸೊ ಈ ಹಿನ್ನೆಲೆಗಾಗಿ, ಈ ಕಾರಣದಿಂದಾಗಿ ಟ್ವಿಟರ್ ಸಂಸ್ಥೆ ಈ ರವಿಶಂಕರ್ ಪ್ರಸಾದ್ ಅವರ ಖಾತೆಯನ್ನು ಒಂದು ತಾಸು ಬ್ಲಾಕ್ ಮಾಡಿತ್ತು ಅನ್ನುವಂಥ ವಿಚಾರ. ಇದು ರವಿಶಂಕರ್ ಪ್ರಸಾದ್ ಅವರು ಕೂಡ ಹೇಳುವಂಥದ್ದು, ಮತ್ತೆ ನಿನ್ನೆ ರವಿಶಂಕರ್ ಪ್ರಸಾದ್ ಅವರನ್ನು ಸಮರ್ಥನೆ ಮಾಡಿಕೊಂಡವರು ಕೂಡ ಹೇಳಿದ ಮಾತುಗಳು. ಈ ನಡುವೆ ಟ್ವಿಟರ್ ಸಂಸ್ಥೆ ನಮ್ಮ ಸಂಸ್ಥೆ ಅಥವಾ ನಮ್ಮ ಕಂಪನಿ ಇರುವಂತ ಅಮೆರಿಕದಲ್ಲಿ ಆ ದೇಶ ಹೊರಡಿಸಿರುವಂತಹ ಕಾನೂನುಗಳು ಅಥವಾ ಆ ನೆಲದ ಕಾನೂನುಗಳು ಏನಿದೆ ಅದನ್ನು ನಾವು ಪಾಲಿಸ್ತೇವೆ ಅನ್ನುವಂಥದ್ದು ಟ್ವಿಟರ್ನವರು ಹೇಳಿಕೊಂಡು ಬಂದಿರುವಂಥದ್ದು. ಡಿಜಿಟಲ್ ಮಿಲೆನಿಯಂ ಕಾಪಿರೈಟ್ ಕಾಯ್ದೆಯನ್ನು ಉಲ್ಲಂಘಿಸಿರುವ ದೂರಿನ ಮೇರೆಗೆ ನಿಮ್ಮ ಖಾತೆಯನ್ನು ಸ್ಥಗಿತಗೊಳಿಸಲಾಗಿದೆ ಎಂಬವು ಇದು ರವಿಶಂಕರ್ ಪ್ರಸಾದ್ ಅವರಿಗೆ ಸಂಬಂಧಪಟ್ಟ ಹಾಗೆ ಡಿಜಿಎಂಎ ಕಾಯ್ದೆ ಡಿಜಿಟಲ್ ಮಿಲೆನಿಯಂ ಕಾಪಿರೈಟ್ ಅನ್ನು ನೀವು ಉಲ್ಲಂಘಿಸಿದ್ದೀರಿ ಅನ್ನುವಂಥದ್ದು ಟ್ವಿಟರ್ ಸಂಸ್ಥೆ ಹೇಳಿಕೊಂಡಂತ ಮಾತು. ಈಗ ಇಲ್ಲಿ ಪ್ರಶ್ನೆ, ದೇಶದ ಒಬ್ಬ ಕೇಂದ್ರ ಸರ್ಕಾರದ ಮಂತ್ರಿಯ ಖಾತೆಯನ್ನು ಈ ರೀತಿಯಾಗಿ ಟ್ವಿಟರ್ ಸಂಸ್ಥೆ ಬ್ಲಾಕ್ ಮಾಡುತ್ತೆ. ಅವರು ಏನೋ ದೊಡ್ಡ ವ್ಯಕ್ತಿ ಮಾತಾಡ್ತಾರೆ, ಶಶಿ ತರೂರು ಏನೋ ದೊಡ್ಡ ವ್ಯಕ್ತಿ ಅವರು ಮಾತಾಡ್ತಾರೆ. ಒಂದು ವೇಳೆ ಸಾಮಾನ್ಯ ಜನರ, ಸಾಮಾನ್ಯ ವ್ಯಕ್ತಿಗಳ, ಸಾಮಾನ್ಯ ರಾಜಕಾರಣಿಗಳ, ಸಾಮಾನ್ಯ ಸೆಲೆಬ್ರಿಟಿಗಳ ಖಾತೆಗಳೆಲ್ಲ ಹೀಗೆ ಆಗಿದ್ರೆ ಯಾರು ಮಾತಾಡ್ತಾನೂ ಇರಲಿಲ್ಲ, ಯಾರು ಇಷ್ಟು ದೊಡ್ಡ ಸುದ್ದಿನೂ ಆಗ್ತಾ ಇರಲಿಲ್ಲ. ಸೊ ಇದು ಕೇಂದ್ರ ಸರ್ಕಾರ ರೂಪಿಸಿರುವಂತಹ ಹೊಸ ಐಟಿ ನಿಯಮಗಳಿಗೆ ಸಂಬಂಧಿಸಿದಂತೆ ಟ್ವಿಟರ್ ಹಾಗೂ ಕೇಂದ್ರ ಸರ್ಕಾರದ ಮಧ್ಯೆ ಸಂಘರ್ಷ ಇರುವಾಗಲೇ ಈ ಬೆಳವಣಿಗೆ ನಡೆದಿರುವುದು ಹೆಚ್ಚಿನ ಮಹತ್ವ ಪಡೆದಿದೆ. ಈಗಾಗಲೇ ನಾನು ಹೇಳಿದಲ್ಲ, ಏನು ಸರ್ಕಾರ ಜಾರಿಗೆ ತರಲಿಕ್ಕೆ ಉದ್ದೇಶ ಮಾಡಿಕೊಂಡಿರುವಂತಹ ಕಾಯ್ದೆಗಳ ಬಗ್ಗೆ ಆಲ್ರೆಡಿ ಟ್ವಿಟರ್ ಮತ್ತು ಕೇಂದ್ರ ಸರ್ಕಾರದ ನಡುವೆ ಒಂದಷ್ಟು ವಾಗ್ವಾದಗಳು, ತಕರಾರುಗಳು, ಕೋರ್ಟ್ಗಳು, ಕಚೇರಿಗಳು, ನ್ಯಾಯಗಳು ನಡೀತಾ ಉಂಟು. ಇಂತಹ ಸಂದರ್ಭದಲ್ಲಿ ಈ ರೀತಿಯ ಪ್ರಕರಣ ಆಗಿರುವಂಥದ್ದು. ಒಂದಷ್ಟು ವಿಚಾರಗಳು ಏನು ತಕರಾರು ನಡೀತಾ ಇರುವಾಗಲೇ ಈ ಬೆಳವಣಿಗೆ ನಡೆದಿರುವಂಥದ್ದು ಬಾರಿ ಒಂದು ಸಂಚಲನ ಮೂಡಿಸಿರುವಂಥ ಘಟನೆ ಇದು. ಸಂಚಲನ. ಟ್ವಿಟರ್ ಸಂಸ್ಥೆಯ ತನ್ನ ಖಾತೆಯನ್ನು ತಡೆ ಹಿಡಿದ ಕೂಡಲೇ ಇನ್ನೊಂದು ಸಾಮಾಜಿಕ ಜಾಲತಾಣ ಮೊರೆ ಹೋದ ಸಚಿವರು ಅಲ್ಲಿ ಟ್ವಿಟರ್ ವಿರುದ್ಧ ಸರಣಿ ಹೇಳಿಕೆಗಳ ಮೂಲಕ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ನಿನ್ನೆ ಟ್ವಿಟರ್ ಅಕೌಂಟ್ ಒಂದು ತಾಸು ರವಿಶಂಕರ್ ಪ್ರಸಾದ್ ಅವರದ್ದು ಬ್ಲಾಕ್ ಆದಾಗ ಭಾರತದೇ ಆದಂಥ ಅನ್ನುವಂಥ ಏನು ಪ್ಲಾಟ್ಫಾರ್ಮ್ ಇದೆ, ಟ್ವಿಟರ್ ತರಹದೇ, ಅದರಲ್ಲಿ ರವಿಶಂಕರ್ ಪ್ರಸಾದ್ ಅವರು ಸರಣಿ ಟ್ವೀಟ್ ಮಾಡಿ ಏನು ಮಾತಾಡಿದ್ರು ಅವರು, ಸ್ನೇಹಿತರೆ ಇಂದು ವಿಚಿತ್ರವಾದ ಘಟನೆಯೊಂದು ನಡೆದಿದೆ. ಡಿಎಂಸಿಎ ಕಾಯ್ದೆ ಉಲ್ಲಂಘನೆ ಆರೋಪದ ಮೇಲೆ ಟ್ವಿಟರ್ ಸಂಸ್ಥೆಯು 1 ಗಂಟೆ ನನ್ನ ಖಾತೆಗೆ ಪ್ರವೇಶ ನಿರಾಕರಿಸಿದೆ. ಯಾವುದೇ ಮುನ್ಸೂಚನೆ ನೀಡದೆ ನನ್ನ ಖಾತೆಯನ್ನು ತಡೆ ಹಿಡಿಯುವ ಮೂಲಕ ಸಂಸ್ಥೆಯು ಮಾಹಿತಿ ತಂತ್ರಜ್ಞಾನ ನಿಯಮಗಳನ್ನು ಉಲ್ಲಂಘಿಸಿದೆ ಅಂತ ಅವರು ಏನು ಪ್ರತಿಕ್ರಿಯೆ ಕೊಟ್ಟಿದ್ದರು. ಯಾರು? ರವಿಶಂಕರ್ ಪ್ರಸಾದ್ ಅವರು. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪ್ರತಿಪಾದಕ ಎಂದು ಟ್ವಿಟರ್ ಸಂಸ್ಥೆ ಹೇಳುತ್ತಿದೆ. ಟ್ವಿಟರ್ ಭಾರತದ ಕಾನೂನುಗಳ ಬಗ್ಗೆ ಪ್ರತಿಕ್ರಿಯೆ ಕೊಡುವ ಸಂದರ್ಭದಲ್ಲಿ ಏನ್ ಹೇಳಿತ್ತು? ನೀವು ಏನು ಪ್ರಜಾಪ್ರಭುತ್ವದ ಮೌಲ್ಯವನ್ನು ಕಾಪಾಡಬೇಕು,
ಜೊತೆಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಏನಾದ್ರು ಪ್ರತಿಪಾದನೆ ಮಾಡಿತ್ತು. ಆದರೆ ಎಸ್ ಇಷ್ಟೆಲ್ಲ ಹೇಳುವ ಸಂಸ್ಥೆ ನನ್ನ ಖಾತೆಯನ್ನೇ ಬ್ಲಾಕ್ ಮಾಡಿತ್ತಲ್ಲ ಅನ್ನುವಂಥ ವಿಚಾರವನ್ನು ರವಿಶಂಕರ್ ಪ್ರಸಾದ್ ಅವರು ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣಗಳ ಏಕಪಕ್ಷೀಯ ಕ್ರಮಗಳನ್ನು ಟೀಕಿಸಿ ಸುದ್ದಿವಾಹಿನಿಗಳಿಗೆ ನೀಡಿರುವ ಸಂದರ್ಶನದ ತುಣುಕುಗಳನ್ನು ಈ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ್ದರಿಂದಲೇ ಟ್ವಿಟರ್ ಸಂಸ್ಥೆ ತನ್ನ ರೆಕ್ಕೆಗಳನ್ನು ಕತ್ತರಿಸಿದ ಆ, ಆ, ಅನುಭವ ಆಗಿದೆ ಅಂತ ಅವರು ಹೇಳಿದ್ದಾರೆ. ಈಗ ರವಿಶಂಕರ್ ಪ್ರಸಾದ್ ಅಥವಾ ಯಾರು ಶಶಿ ಥರೂರ್ ಅವರ ಮೇಲೆ ಈ ರೀತಿಯ ಒಂದು ಬ್ಲಾಕ್ ಮಾಡಿದ್ದು ಒಂದು ನಿಟ್ಟಿನಲ್ಲಿ ಒಳ್ಳೆಯದೇ ಆಯ್ತು ಕೂಡ, ಒಂದು ನಿಟ್ಟಿನಲ್ಲಿ ಒಳ್ಳೆಯದೇ ಆಯ್ತು ಕೂಡ. ಯಾಕೆ ಹೇಳಿ? ಎಸ್, ಒಂದು ಭಾರಿ ದೊಡ್ಡ ಮಟ್ಟದ ಚರ್ಚೆ ಸಂವಾದ ಈ ವಿಚಾರವಾಗಿ ಈ ದೇಶದಲ್ಲಿ ನಡೀಬೇಕು. ಎಸ್, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಒಂದು ವಿಚಾರ, ಇನ್ನೊಂದು ಕಡೆ ಈ ನೆಲದ ಕಾನೂನು. ಈ ನೆಲೆಯಲ್ಲಿ ಚರ್ಚೆಗಳು, ಸಂವಾದಗಳು, ಇನ್ನಷ್ಟು ವಿಮರ್ಶೆಗಳು ನಡೀಬೇಕು. ಮತ್ತು ಎಸ್, ಈಗ ಜಾರಿಗೆ ತರಲು ಉದ್ದೇಶಿಸಲಾಗಿರುವ ಕಾನೂನು, ಕಾಯ್ದೆ, ಗೈಡ್ಲೈನ್ಸ್ ಇದೆಯಲ್ಲ, ಅದರ ಬಗ್ಗೆ ಕೂಡ ಭಾರಿ ವಸ್ತುನಿಷ್ಠವಾದ ವಿಮರ್ಶೆ ನಡೀಬೇಕು. ಯಾಕಂತ ಹೇಳಿದ್ರೆ ಎಸ್, ಇವತ್ತು ಸಾಮಾಜಿಕ ಜಾಲತಾಣಗಳ ಬಗ್ಗೆ ಘೋಷಣೆ ಮಾಡಲಾಗಿರುವಂಥ ಅದು ಪ್ರಪೋಸಲ್ ಏನು ಮಂಡಿಸಲಾಗಿರುವಂಥ ಕಾಯ್ದೆಗಳು, ಗೈಡ್ಲೈನ್ಸ್ ತುಂಬ ಅಸ್ಪಷ್ಟ ಕೂಡ ಆಗಿದೆ. ಅದರಲ್ಲಿ ಕೂಡ ಬಹುಮುಖ್ಯವಾಗಿ ನ್ಯೂಸ್ ವೆಬ್ಸೈಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಎಸ್ ಹೇಳಲಾಗಿರುವಂಥ ಏನಿದೆ ಗೈಡ್ಲೈನ್ಸ್ಗಳಂತೂ ತೀರಾ ಅಸ್ಪಷ್ಟವಾಗಿ ಇದೆ. ಇನ್ನು ಕೂಡ ಅದಕ್ಕೊಂದು ಏನು ಕಾನೂನಿನ ನೆಲೆಯಲ್ಲಿ ಅಥವಾ ಕಾನೂನು ಚೌಕಟ್ಟಿನಲ್ಲಿ ಅದನ್ನು ವಿಮರ್ಶೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಕಾನೂನು ತಜ್ಞರುಗಳು ಹೇಳ್ತಾ ಇದ್ದಾರೆ. ಏನೋ ಒಂದಷ್ಟು ಗೈಡ್ಲೈನ್ಸ್ಗಳನ್ನು ಬರೆದು ಕೊಟ್ಟಿದ್ದಾರೆ. ಏನು ಪತ್ರಿಕೆಗಳಿಗೆ ಸಂಬಂಧಪಟ್ಟ ಹಾಗೆ, ನ್ಯೂಸ್ ಪ್ರಿಂಟ್ ಪತ್ರಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ತಕರಾರುಗಳು, ಕಾಯ್ದೆಗಳು ಅಥವಾ ರಗಳೆಗಳಾದಾಗ ನೀವು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾಕ್ಕೆ ಹೋಗ್ಬೋದು, ಅಥವಾ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾಕ್ಕೆ ಹೋಗಬಹುದು. ಅಲ್ಲಿ ತಕರಾರನ್ನು ಇತ್ಯರ್ಥ ಮಾಡಿಕೊಳ್ಳಬಹುದು, ಅಥವಾ ಅಲ್ಲಿ ಏನಾದರೂ ಆಗುತ್ತೆ. ಬೇರೆ ಸಾಮಾಜಿಕ ಜಾಲತಾಣಗಳ ಸುದ್ದಿ ಮಾಧ್ಯಮಗಳಿದಾವಲ್ಲ, ಇವತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ವೆಬ್ಸೈಟ್ಗಳು ಇರುವಂಥದ್ದು, ವೆಬ್ ಟಿವಿಗಳು ಇರುವಂಥದ್ದು, ಇವರು ಎಲ್ಲಿ ಹೋಗಬೇಕು, ಏನು ಎತ್ತ ಅನ್ನೋ ಬಗ್ಗೆ ಈ ಏನು ಹೊಸ ಪ್ರಪೋಸಲ್ನಲ್ಲಿ ಹೇಳ್ತಾರೆ. ನೀವು ಸೆಲ್ಫ್ ರೆಗ್ಯುಲೇಟರಿ ಬಾಡಿ, ಸ್ವಯಂ ನಿಯಂತ್ರಿತ ಏನು ಸಂಸ್ಥೆಗಳ ಮೂಲಕ ನಿಮ್ಮ ವಿವಾದಗಳನ್ನು ಇತ್ಯರ್ಥ ಮಾಡಿಕೊಳ್ಳಬಹುದು ಅಂತ. ಎಸ್, ಈ ಸೆಲ್ಫ್ ರೆಗ್ಯುಲೇಟರಿ ಬಾಡಿ ಯಾವುದು ಅನ್ನೋದನ್ನು ಸರ್ಕಾರ ಸ್ಪಷ್ಟಪಡಿಸ್ತಾ ಇಲ್ಲ. ಮತ್ತು ಈ ಸೆಲ್ಫ್ ರೆಗ್ಯುಲೇಟರಿ ಬಾಡಿಯನ್ನು ಯಾರು ಸೃಷ್ಟಿಸಬೇಕು, ಹೇಗೆ ಸೃಷ್ಟಿಸಬೇಕು, ಅದಕ್ಕೆ ಇರಬೇಕಾದ ಮೂಲಭೂತ ಆಶಯಗಳೇನು, ಪೀಠಿಕೆಗಳೇನು, ಅಜೆಂಡಗಳು ಏನು ಅನ್ನೋ ಬಗ್ಗೆ ಕೂಡ ಸರ್ಕಾರ ಸ್ಪಷ್ಟವಾದಂತಹ ಏನು ಮಾತುಗಳನ್ನು ಹೇಳಿಲ್ಲ. ಸೊ ಹಾಗಾಗಿ ಒಟ್ಟು ಈ ದೇಶದ ಡಿಜಿಟಲ್ ಮೀಡಿಯಾದ ಪ್ರವರ್ತಕರು ಇವತ್ತು ಭಾರಿ ದೊಡ್ಡ ಒಂದು ಗೊಂದಲದಲ್ಲಿ ಸಿಲುಕಿಕೊಂಡಿದ್ದಾರೆ. ಇವತ್ತು ಈ ದೇಶದ ಡಿಜಿಟಲ್ ಮೀಡಿಯಾದ ಪ್ರವರ್ತಕರು ಅಥವಾ ಪಬ್ಲಿಷರ್ಗಳು ಭಾರಿ ದೊಡ್ಡ ಗೊಂದಲದಲ್ಲಿ ಸಿಲುಕಿಕೊಂಡಿದ್ದಾರೆ. ಎಸ್, ವಾಟ್ ಅಬೌಟ್ ಡಿಜಿಟಲ್ ಮೀಡಿಯಾ ಅಂತ ನೀವು ಪತ್ರಿಕೆಗಳಿಗಾದ್ರೆ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದ ಮುಂದೆ ತಕರಾರುಗಳನ್ನು ಹೇಳಿಕೊಳ್ಳಬಹುದು ಅಥವಾ ತಕರಾರನ್ನು ಮಾಡಬಹುದು. ಹೊಸ ಕಾಯ್ದೆ ಅಥವಾ ಹೊಸ ಕಾನೂನು, ಹೊಸ ಕಾಲದಲ್ಲಿ ನವ ಮಾಧ್ಯಮದ ಬಗ್ಗೆ, ಡಿಜಿಟಲ್ ಮಾಧ್ಯಮದ ಬಗ್ಗೆ ಸರ್ಕಾರ ಕೂಡ ಭಾರಿ ಲಘುವಾಗಿ ನೀವು ಸೆಲ್ಫ್ ರೆಗ್ಯುಲೇಟರಿ ಬಾಡಿ ಮೂಲಕ ಏನು ಯಾವುದೇ ತಕರಾರುಗಳನ್ನು ಇತ್ಯರ್ಥ ಮಾಡಿಕೊಳ್ಳಿ ಅಂತ. ಈ ಸೆಲ್ಫ್ ರೆಗ್ಯುಲೇಟರಿ ಬಾಡಿ ಅನ್ನುವುದರ ಬಗ್ಗೆ ಸ್ಪಷ್ಟವಾದ ಡೆಫಿನಿಷನ್ ಅನ್ನು ಅಥವಾ ಸ್ಪಷ್ಟವಾದ ಏನು ಅದರ ಬಗ್ಗೆ ಏನು ಎತ್ತ ಅನ್ನೋದನ್ನು ಇನ್ನೂ ಕೂಡ ಸರ್ಕಾರ ಜನರ ಮುಂದೆ ಇಟ್ಟಿಲ್ಲ. ಸೊ ಇಂಥ ಒಂದು ಅಸ್ಪಷ್ಟವಾದಂತಹ ಒಂದು ಗೊಂದಲಗಳು ಇದ್ದಾವೆ. ಸೊ ಇದರ ಬಗ್ಗೆ ಚರ್ಚೆ ಇವತ್ತು ನಡೀತಾ ಉಂಟು. ಸರ್ಕಾರದಿಂದ ಅದಕ್ಕೆ ಏನು ಸ್ಪಷ್ಟವಾದ ಆಹ್ವಾನ ಇನ್ನೂ ಕೂಡ ಬಂದಿಲ್ಲ ಚರ್ಚೆಗೆ. ಆದರೆ ಖಾಸಗಿಯಾಗಿ ಚರ್ಚೆಗಳು ನಡೀತಾ ಉಂಟು. ಇದರ ಬಗ್ಗೆ ಒಂದು ಸ್ಪಷ್ಟತೆ ಬೇಕಾಗುತ್ತೆ. ಜೊತೆಗೆ ಟ್ವಿಟರ್ನವರು ಎತ್ತಿರುವಂತಹ ಒಂದು ಪ್ರಶ್ನೆಗಳು ಕೂಡ ಇದಾವೆಲ್ಲ. ನಮಗೆ ನಮ್ಮದೇ ಕಾನೂನುಗಳಿದಾವೆ, ನಾವ್ಯಾಕೆ ನಿಮ್ಮ ಕಾನೂನುಗಳನ್ನು ಪಾಲಿಸಬೇಕು ಅನ್ನುವಂಥ ಮಾತುಗಳನ್ನು ಅವರು ಹೇಳ್ತಾರಲ್ಲ. ಅವ್ರೇನು ಮಾತಾಡ್ತಾರೆ, ನಾವು ಡಿಜಿಟಲ್ ಮಿಲೆನಿಯಂ ಕಾಪಿರೈಟ್ ಕಾಯ್ದೆ ಪ್ರಕಾರ ನಾವು ಮಾತನಾಡ್ತೇವೆ ಅಂತ ಯಾರು ಇದು ಟ್ವಿಟರ್ನವರು ಮಾತಾಡ್ತಾರೆ. ಕಾಪಿರೈಟ್ ಕಾಯ್ದೆ ಅನ್ನೋದು ಇಡೀ ಜಗತ್ತಿಗೆ ಅನ್ವಯಿಸುವಂತ ಒಂದು ಏನು ವಿಚಾರವಾಗಿರುತ್ತೆ. ಸೊ ಕಾಪಿರೈಟ್ ಕಾಯ್ದೆದು ಎಲ್ಲೇ ಆದರೂ ಕೂಡ ಅದು ಇಡೀ ಗ್ಲೋಬ್ಗೆ ಅಪ್ಲಿಕೇಬಲ್ ಆಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ನಾವು ಆ ಕಾಯ್ದೆಯ ಪ್ರಕಾರ ನಾವು ಏನು ಕೆಲಸ ಮಾಡ್ತೇವೆ, ಆ ಕಾಯ್ದೆಯ ಪ್ರಕಾರ ನಾವು ಏನು ನಮ್ಮ ಕಾರ್ಯಚಟುವಟಿಕೆಯನ್ನು ಮುಂದುವರಿಸ್ತೇವೆ. ನಾವು ಒಂದೊಂದು ದೇಶದ ಕಾಯ್ದೆ, ಒಂದೊಂದು ದೇಶದ ಕಾನೂನಿನ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳುವುದಿಲ್ಲ ಅನ್ನುವಂಥದ್ದು ಟ್ವಿಟರ್ ಹೇಳಿರುವಂಥದ್ದು. ಸೊ ಈ ಸಂದರ್ಭದಲ್ಲಿ ದೊಡ್ಡ ವ್ಯಕ್ತಿಗಳ ಖಾತೆಯನ್ನೇ ಬ್ಲಾಕ್ ಮಾಡಿದ್ದರಿಂದ ಒಂದು ಸಂಚಲನ, ಜೊತೆಗೆ ಒಂದು ಚರ್ಚೆಗೆ ಇದೊಂದು ವೇದಿಕೆ ಸೃಷ್ಟಿಯಾದಂತಾಗುತ್ತೆ. ಇದು ಚರ್ಚೆ ತುಂಬಾ ವಿಸ್ತೃತವಾಗಿ ನಡೀಬೇಕು, ಜನ ಪಾಲ್ಗೊಳ್ಳಬೇಕು,
ಜೊತೆಗೆ ಏನು ಡಿಜಿಟಲ್ ಮಾಧ್ಯಮಗಳ ಪ್ರವರ್ತಕರು, ಡಿಜಿಟಲ್ ಮಾಧ್ಯಮಗಳನ್ನು ನಡೆಸ್ತಾ ಇರುವವರು ಇದರಲ್ಲಿ ಪಾಲ್ಗೊಳ್ಳಬೇಕು. ಜನಪ್ರತಿನಿಧಿಗಳು ಪಾಲ್ಗೊಳ್ಳಬೇಕು, ಕಾನೂನು ತಜ್ಞರುಗಳು ಇದರಲ್ಲಿ ಪಾಲ್ಗೊಳ್ಳಬೇಕು. ಆ ನಂತರ ಒಂದು ಸ್ಪಷ್ಟವಾದ ಚಿತ್ರಣಕ್ಕೆ ಬರಬೇಕು. ಅದು ಬಿಟ್ಟು ಕೆಲವು ತಜ್ಞರುಗಳಿಂದ ನಾವು ಒಪಿನಿಯನ್ ತಗೊಂಡಿದ್ದೇವೆ, ಅವರು ಕೊಟ್ಟಂತ ಮಾಹಿತಿ ಈ ರೀತಿ ಇದೆ, ಸೊ ಹಾಗಾಗಿ ನಾವು ನೀತಿ ನಿರೂಪಣೆಗಳನ್ನೆಲ್ಲ ಸಿದ್ಧಪಡಿಸಿಕೊಂಡಿದ್ದೇವೆ ಎಂತ ಏಕ್ದಮ್ ಘೋಷಣೆ ಮಾಡಿದರೆ ಇವತ್ತು ಡಿಜಿಟಲ್ ಮಾಧ್ಯಮದವರು, ಡಿಜಿಟಲ್ ನ್ಯೂಸ್ ಮೀಡಿಯಾದವರು ಎದುರಿಸ್ತಾ ಇರುವಂತಹ ಗೊಂದಲವೇ ಎದುರಾಗುತ್ತೆ. ಸೊ ಹಾಗಾಗಿ ಟ್ವಿಟರ್ನವರು ಪ್ರತಿಪಾದನೆ ಮಾಡ್ತಾ ಇರುವಂತಹ ಡಿಜಿಟಲ್ ಮಿಲೆನಿಯಂ ಕಾಪಿರೈಟ್ ಕಾಯ್ದೆ ಜೊತೆಗೆ ದೇಶೀಯ ಕಾನೂನು, ಈ ನೆಲೆಯಲ್ಲಿ ಇದರ ಜಾರಿ, ಇದರ ಅನುಷ್ಠಾನ ಮತ್ತು ಇದನ್ನು ಸ್ವಯಂ ಪ್ರಯೋಗ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಚರ್ಚೆಗಳು, ಸಂವಾದಗಳು ನಡೆಯಬೇಕು. ಇದು ನಿನ್ನೆಯ ಒಂದು ತಾಸಿನ ಬೆಳವಣಿಗೆ ಇದೆಲ್ಲ. ಶಶಿ ತರೂರ್ ಅವರ ಖಾತೆಯನ್ನು ಬ್ಲಾಕ್ ಮಾಡಿರುವಂಥದ್ದು, ರವಿಶಂಕರ್ ಪ್ರಸಾದ್, ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಅವರ ಖಾತೆಯನ್ನು ಬ್ಲಾಕ್ ಮಾಡಿರುವಂತ ಈ ಘಟನೆಯ ಕಾರಣದಿಂದಾಗಿ ಈ ವಿಚಾರವಾಗಿ ಒಂದು ಒಳ್ಳೆಯ ಚರ್ಚೆ ನಡೆಯುವಂತ ಆಗಲಿ ಮತ್ತು ಆ ಚರ್ಚೆಯ ನೆಲೆಯಿಂದ ಒಂದು ಒಳ್ಳೆಯ ಫಲಿತಾಂಶ ಬರುವಂತಾಗಲಿ. ನಾನೊಂದು ಸಣ್ಣ ಬ್ರೇಕ್ ತಗೊಳ್ತೇನೆ. ಬ್ರೇಕ್ ನಂತರ ಇನ್ನೊಂದಷ್ಟು ವಿಚಾರಗಳು ಮಾತಾಡ್ಲಿಕ್ಕಿದೆ. ಈಗ ಒಂದು ಸಣ್ಣ ಬ್ರೇಕ್. ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಹೆವೆನ್ ರೋಸ್.
ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಹೆವೆನ್ ರೋಸ್. ಎಸ್ ನ್ಯೂಸ್ ಆ್ಯಂಡ್ ವ್ಯೂಸ್ ಅನ್ನು ಮತ್ತೆ ಮುಂದುವರಿಸ್ತಾ ಇದ್ದಾರೆ. ದೇಶದ ರಾಜಧಾನಿಯಲ್ಲಿ ಕಳೆದ 6 ತಿಂಗಳಿಂದ ನಡೀತಾ ಇರುವಂಥ ಕೃಷಿಕರ ರೈತರ ಏನು ಹೋರಾಟ ಏನಿದೆ, ರೈತರು ಕಳೆದ 6 ತಿಂಗಳಿಂದ ದಿಲ್ಲಿಯ ಬಾರ್ಡರ್ ಸಿಂಗು, ಟೇಕ್ರಿ, ಗಾಜಿಯಾಬಾದ್ ಬಾರ್ಡರ್ಗಳಲ್ಲೇ ಏನು ನಡೆಸ್ತಾ ಇರುವಂಥ ನಿರಂತರವಾದಂಥ ಒಂದು ಚಾರಿತ್ರಿಕ ಪ್ರತಿಭಟನೆ ಏನಿದೆ, ಆ ಪ್ರತಿಭಟನೆಯ ಕೂಗಿಗೆ ಸರ್ಕಾರ ಇನ್ನು ಕೂಡ ಸ್ಪಂದಿಸ್ತಾ ಇಲ್ಲ. 3 ಕೃಷಿ ಕಾಯ್ದೆಯನ್ನು ಬೇಷರತ್ತಾಗಿ ವಾಪಸ್ ಪಡೆಯಬೇಕು ಅನ್ನುವಂಥ ಏನು ಒಂದು ಸಾಲಿನ ಆಗ್ರಹದೊಂದಿಗೆ ರೈತರು ನಡೆಸ್ತಾ ಇರುವಂಥ ಪ್ರತಿಭಟನೆ ಇನ್ನು ಕೂಡ ಮುಂದುವರೆದಿದೆ. ಲಕ್ಷಾಂತರ ಜನ ಈ 3 ಹೆದ್ದಾರಿ ಬದಿಗಳಲ್ಲಿ ಏನು ಕಳೆದ 6 ತಿಂಗಳಿಂದ ಪ್ರತಿಭಟನೆಯನ್ನು ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಅನೇಕ ಸುತ್ತಿನ ಮಾತುಕತೆಗಳು ನಡೆದಿತ್ತು. ಸರ್ಕಾರ ತನ್ನ ಏನು ನಿಲುವನ್ನು ಬದಲಿಸಲಿಲ್ಲ. ಇತ್ತ ಕಡೆ ರೈತರು ಕೂಡ ಅಷ್ಟೇ ತಮ್ಮ ನಿಲುವಿನಿಂದ ವಾಪಸ್ ಬರಲಿಲ್ಲ. ಸೊ ಈ ಕಾರಣದಿಂದಾಗಿ 11 ಸುತ್ತಿನ ಮಾತುಕತೆಗಳು ಕೂಡ ವಿಫಲವಾಗಿತ್ತು. 11 ಸುತ್ತಿನ ಮಾತುಕತೆಯಲ್ಲಿ ಕೂಡ ಸರ್ಕಾರ ಹೇಳಿದ್ದು ನಾವು ಸಮಿತಿ ಮಾಡ್ತೇವೆ, ನಾವು ಚರ್ಚೆ ಮಾಡ್ತೇವೆ ಅಂತ. ಬಟ್ 11 ಸುತ್ತಿನ ಮಾತುಕತೆಯಲ್ಲಿ ಕೂಡ ರೈತರು ಹೇಳಿರುವಂಥದ್ದು ನೀವು ಬೇಷರತ್ತಾಗಿ ಯಾವುದೇ ಕಂಡೀಷನ್ ಇಲ್ಲದೆ, ಯಾವುದೇ ಚರ್ಚೆ ಇಲ್ಲದೆ 3 ಕೃಷಿ ಕಾಯ್ದೆಯನ್ನು ಕಳೆದ ಬಾರಿಯ ಲಾಕ್ಡೌನ್ನ ಅವಧಿಯಲ್ಲಿ ಸುಗ್ರೀವ ಆಜ್ಞೆಯ ಮೂಲಕ ಜಾರಿಗೆ ತಂದಂಥ 3 ಕೃಷಿ ಕಾಯ್ದೆಯನ್ನು ವಾಪಸ್ ಪಡೆದುಕೊಳ್ಳಿ, ಇದು ಮಾತ್ರ ನಮ್ಮ ಬೇಡಿಕೆ ಅಂತ ಈ 11 ಸುತ್ತಿನ ಮಾತುಕತೆಯಲ್ಲಿ ಕೂಡ ರೈತರು ತಮ್ಮ ಹಠವನ್ನು, ಅಂದರೆ ಸಂಯುಕ್ತ ಕಿಸಾನ್ ಮೋರ್ಚಾ, ದೇಶದ ಸುಮಾರು 45 ಪ್ರಮುಖ ರೈತ ಸಂಘಟನೆಗಳು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದೆ. ಸೊ ಆದರೆ ದಿನಗಳು ಉರುಳಿದರು, 100 ದಿವಸ ದಾಟಿದರು, 200 ದಿವಸ ಆಸುಪಾಸು ಬಂದರೂ ಕೂಡ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಬೇರೆ ಬೇರೆ ಹಂತಗಳಲ್ಲೇ ಈ ಒಂದು ಪ್ರತಿಭಟನೆಯ ಕಾವನ್ನು ದೇಶದಾದ್ಯಂತ ವ್ಯಾಪಿಸುವ ಸಲುವಾಗಿ ಸಂಯುಕ್ತ ಕಿಸಾನ್ ಮೋರ್ಚಾ ಏನು ಬೇರೆ ಬೇರೆ ಸ್ವರೂಪದ ಪ್ರತಿಭಟನೆ ಅಥವಾ ಏನು ಜನರನ್ನು ಅಥವಾ ರೈತರನ್ನು ಒಗ್ಗೂಡಿಸುವಂಥ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದೆ. ಅದು ರಾಕೇಶ್ ಟಿಕಾಯತ್ ಇವತ್ತು ಏನು ಇಡೀ ಉತ್ತರ ಭಾರತದಲ್ಲಿ ಸಂಚಲನ ಸೃಷ್ಟಿ ಮಾಡಿರುವಂಥ ರೈತ ನಾಯಕ. ಸಾವಿರಾರು ಜನ ಇವತ್ತು ಕೂಡ ಈ ಏನು ಕೋವಿಡ್ ಪ್ರೋಟೋಕಾಲ್ ಅಥವಾ ಕೋವಿಡ್ ಕಟ್ಟುನಿಟ್ಟಿನ ನಿಬಂಧನೆಗಳು ಮಾರ್ಗಸೂಚಿಗಳಿದ್ದರೂ ಕೂಡ ಟಿಕಾಯತ್ ಅವರ ಸಭೆಗೆ ಸೇರ್ತಾ ಇದ್ದಾರೆ. ಒಂದಷ್ಟು ಏನು ಪ್ರತಿಕೂಲ ಪರಿಣಾಮವನ್ನು ಕೂಡ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ, ಅದು ಪಶ್ಚಿಮ ಬಂಗಾಳ ಇರ್ಬೋದು ಅಥವಾ ಉತ್ತರ ಪ್ರದೇಶದಲ್ಲಿ ನಡೆದಂಥ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಬಿಜೆಪಿಗೆ ತಿರುಗೇಟು ಕೊಟ್ಟಿದ್ದಾರೆ. ಸೊ ಇದು ಒಂದು ವಿಚಾರ. ಈ ನಡುವೆ ಸರ್ಕಾರ ಕೂಡ ತನ್ನ ಕಠಿಣ ನಿಲುವಿಂದ ವಾಪಸ್ ಬರುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ರೈತರು ಮತ್ತೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಾತುಕತೆಯನ್ನು ಕರೆಯಿರಿ, ಆರಂಭಿಸಿ, ಇಲ್ಲದೆ ಹೋದರೆ ನಾವು ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ ರೈತರು ದೆಲ್ಲಿಯತ್ತ ಬರಬೇಕಾಗುತ್ತೆ, ನಮ್ಮ ಟ್ರ್ಯಾಕ್ಟರ್ಗಳೆಲ್ಲ ದೆಲ್ಲಿಯತ್ತ ಬರುತ್ತೆ ಅಂತ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಇಡೀ ದೇಶವ್ಯಾಪಿಯಾಗಿ ರಾಜಭವನ್ ಚಲೋ ಅಂತ ಹೋರಾಟವನ್ನು ರೈತರು ಸಂಘಟಿಸ್ತಾ ಇದ್ದಾರೆ. ರಾಷ್ಟ್ರಪತಿಗಳಿಗೆ ರಾಷ್ಟ್ರಪತಿಯವರು ಮಧ್ಯಪ್ರವೇಶ ಮಾಡಬೇಕಂತ ಆಗ್ರಹ ಇಟ್ಟುಕೊಂಡು ರಾಜಭವನ್ ಚಲೋ ಇನ್ನೆಷ್ಟು ದಿವಸ ತಾಳ್ಮೆಗೂ ಮಿತಿ ಇಲ್ಲವೇ ಅನ್ನುವಂಥ ಟ್ಯಾಗ್ಲೈನ್ ಮೂಲಕ, ತಾಳ್ಮೆಗೂ ಮಿತಿ ಇಲ್ಲವೇ ಅನ್ನುವಂಥ ಒಂದು ಕರೆಯ ಅಥವಾ ಕೂಗಿನ ಮೂಲಕ ರೈತರು ತಮ್ಮ ರಾಜಭವನ್ ಚಲೋವನ್ನು ಇವತ್ತು ದೇಶದ ಎಲ್ಲ ರಾಜ್ಯಗಳ ಕೇಂದ್ರಗಳಲ್ಲಿ ಇವತ್ತು ನಡೆಸಿಕೊಂಡು ಬರ್ತಾ ಇದ್ದಾರೆ. ರಾಷ್ಟ್ರಪತಿಯವರು ಒಟ್ಟು ಈ ಚಾರಿತ್ರಿಕ ಹೋರಾಟದ ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂಥ ಹೋರಾಟ ಮತ್ತು ಇಷ್ಟು ಸುದೀರ್ಘಕಾಲ ಅವಧಿಯ ಹೋರಾಟದ ಈ ಒಂದು ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಬೇಕು ಅನ್ನುವಂಥ ಕೂಗಿನೊಂದಿಗೆ, ಬೇಡಿಕೆಯೊಂದಿಗೆ ಇವತ್ತು ರಾಜಭವನ್ ಚಲೋವನ್ನು ನಡೆಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕೂಡ ಸಂಯುಕ್ತ ಕಿಸಾನ್ ಮೋರ್ಚಾ ಎಲ್ಲ ರೈತ ಸಂಘಟನೆಗಳು, ಎಲ್ಲ ರೈತಪರ ಸಂಘಟನೆಗಳು, ಕಾರ್ಮಿಕರ ಸಂಘಟನೆ ಜೊತೆಗೆ ಈ ಒಂದು ಹೋರಾಟವನ್ನು ನಡೆಸ್ತಾ ಉಂಟು. ಇದರ ಹಿನ್ನೆಲೆಯಲ್ಲಿ ನಾವು ನೋಡೋದಾದರೆ ಈ ಹೋರಾಟ ಸ್ವತಂತ್ರ ಭಾರತದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ, ಮಾಸಿವ್ ಆಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಒಂದು ಸುದೀರ್ಘಕಾಲದ ಒಂದು ಪ್ರತಿಭಟನೆ ಅಥವಾ ಒಂದು ಸರ್ಕಾರದ ವಿರುದ್ಧ ಅಥವಾ ಒಂದು ನೀತಿಯ ವಿರುದ್ಧ ಜನ ಎದ್ದು ನಿಂತಿರುವಂಥದ್ದು ಇದೇ ಪ್ರಥಮ ಬಾರಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸುಮಾರು
ಮೂರು ಮೂರು ಆ, ಏನು ಆ, ಲಕ್ಷಾಂತರ ಜನ 3 ಹೆದ್ದಾರಿಗಳಲ್ಲಿ ಬಂದು ಠಿಕಾಣಿ ಹೂಡಿದ್ದಾರೆ. ಟೇಕ್ರಿ, ಗಾಜಿಯಾಬಾದ್, ಸಿಂಗು ದೆಹಲಿಯ ಪ್ರವೇಶ ಮಾಡುವಂಥ ಹೆದ್ದಾರಿಗಳಲ್ಲಿ ಸುಮಾರು 15-20 ಕಿಲೋಮೀಟರ್ಗಳಷ್ಟು ರಸ್ತೆಯಲ್ಲಿ ಸಾಲು ಸಾಲು ಜನರು, ರೈತರು, ಪಂಜಾಬ್ನಿಂದ ಬಂದವರು, ಹರಿಯಾಣದಿಂದ ಬಂದವರು, ಉತ್ತರ ಪ್ರದೇಶದಿಂದ ಬಂದವರು ಮತ್ತು ದೇಶದ ಇತರ ರಾಜ್ಯಗಳಿಂದ ಕೂಡ ಬಂದಂಥ ರೈತರು ಬಂದು ಸೇರಿಕೊಂಡಿದ್ದಾರೆ. ರೈತರು ಬರುವಾಗಲೇ ಹೇಳಿದ್ದರು, ನಾವು ಕೃಷಿ ಕಾಯ್ದೆ ವಾಪಸ್ ಆಗದಿದ್ದರೆ ನಾವು ಮರಳಿ ನಮ್ಮ ಮನೆಗಳಿಗೆ ನಾವು ಹೋಗುವುದಿಲ್ಲ ಅಂತ. ಆ ಸಲುವಾಗಿ ಅವರು ಅವರಿಗೆ ಬೇಕಾದಂಥ ವ್ಯವಸ್ಥೆಯನ್ನೇ ಮಾಡಿಕೊಂಡು ಬಂದಿದ್ದರು. ಚಳವಳಿಗೆ ಬರುವಂಥ ಸಂದರ್ಭದಲ್ಲಿ ಸಣ್ಣ ಏನು ಟೆಂಟ್ ಹೌಸ್ಗಳನ್ನು ಮಾಡುವಂಥದ್ದು ಅಥವಾ ಅಲ್ಲಿ ಅವರಿಗೆ ಬೇಕಾದಂಥ ತಾತ್ಕಾಲಿಕ ವಸತಿಗಳನ್ನು ಆ ಒಂದು ಪ್ರತಿಭಟನೆ ಜಾಗದಲ್ಲೇ ಮಾಡಿಕೊಂಡ್ರು. ತಾತ್ಕಾಲಿಕ ಶಾಪಿಂಗ್ ಅವರಿಗೆ ಬೇಕಾದಂಥ ದಿನಬಳಕೆಯ ವಸ್ತುಗಳ ಪೂರೈಕೆಗೆ ಬೇಕಾದಂಥ ಅಂಗಡಿ ವ್ಯಾಪಾರ ಕೂಡ ಮಳಿಗೆಗಳನ್ನು ಕೂಡ ಅಲ್ಲೇ ಅವರು ಸಿದ್ಧಪಡಿಸಿಕೊಂಡ್ರು. ಅಂದರೆ ಚಳವಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು, ಚಳವಳಿಗೆ ಭಾಗವಹಿಸುವವರಿಗೆ ಅವರ ಊಟೋಪಚಾರಕ್ಕೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅಂತ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯ ಇದನ್ನು ಮಾಡಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ರೈತರು ಈ ಚಳವಳಿಯ ಮಧ್ಯೆ ನಿಧನರಾಗಿದ್ದಾರೆ, ಹುತಾತ್ಮರಾಗಿದ್ದಾರೆ. ರೈತ ಸಂಘಟನೆಗಳು ನಮ್ಮ ರೈತರು ಹುತಾತ್ಮರಾಗಿದ್ದಾರೆ. ಸೊ ಇಂದು ಹುತಾತ್ಮರ ನೆನಪಿನಲ್ಲಿ ಕೂಡ ಕಳೆದ ಬಾರಿ ಅಲ್ಲಿ ಮೊಂಬತ್ತಿ ಹಚ್ಚಿ ಅವರಿಗೆ ಗೌರವ ಸಲ್ಲಿಸುವಂಥ ಕಾರ್ಯಕ್ರಮ ಕೂಡ ನಡೆಯಿತು. ಜಗತ್ತಿನ ಅನೇಕ ದೇಶಗಳು ಈ ರೈತ ಪ್ರತಿಭಟನೆ ಬಗ್ಗೆ ಒಂದು ಅವರಿಗೆ ಸೌಹಾರ್ದಯುತವಾದ ಬೆಂಬಲವನ್ನು ಘೋಷಣೆ ಮಾಡಿದೆ. ಜೊತೆಗೆ ಜಗತ್ತಿನ ಬಹುತೇಕ ಪ್ರಭಾವಿ ಜನಪ್ರಿಯ ಮಾಧ್ಯಮಗಳು ಕೂಡ ಈ ಒಂದು ರೈತ ಹೋರಾಟದ ಬಗ್ಗೆ ವರದಿಗಳನ್ನು ಮಾಡಿವೆ. ಭಾರತದಲ್ಲಿ ಇಷ್ಟು ದೊಡ್ಡ ಹೋರಾಟ ನಡೀತಾ ಉಂಟು, ಚಳವಳಿ ನಡೀತಾ ಉಂಟು, ಭಾರತ ಸರ್ಕಾರ ಯಾಕೆ ಸುಮ್ಮನೆ ಕುಳಿತಿದೆ ಅನ್ನೋ ವಿಚಾರ ಕೂಡ ಮಾತನಾಡಿದ್ದಾರೆ. ಸೊ ಈ ಒಂದು ಹೋರಾಟ ಅಥವಾ ಈ ಒಂದು ಚಳವಳಿ ಸದ್ಯಕ್ಕೆ ಅದು ಸ್ಥಗಿತವಾಗುವಂತೆ ಕಾಣಿಸುವುದಿಲ್ಲ. ಸೊ ಇದು ರೈತರ, ಯಾಕಂದರೆ ಸ್ವತಂತ್ರ ಭಾರತದಲ್ಲಿ ಇಷ್ಟೊಂದು ಸುದೀರ್ಘವಾಗಿ ಮತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಎನಿ ಟೈಮ್ ಯಾವ ದಿವಸ ಹೋದರೂ ಕೂಡ ಕನಿಷ್ಠ ಒಂದು 2 ಲಕ್ಷದಷ್ಟು ಜನ ಈ 3 ಹೆದ್ದಾರಿಗಳಲ್ಲಿ ಪ್ರತಿಭಟನೆಯಲ್ಲಿ ಕುಳಿತಿರುವುದು ಕಾಣುತ್ತೆ. 24x7 ಯಾವುದೇ ಟೈಮಲ್ಲಿ ಯಾವುದೇ ದಿವಸ ಹೋದರೂ ಕೂಡ ಅಷ್ಟು ಜನ ಈ 3 ರಸ್ತೆಗಳಲ್ಲಿ ಕೂಡ 15-20 ಕಿಲೋಮೀಟರ್ ಅಷ್ಟು ಉದ್ದಕ್ಕೆ ರೈತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಪ್ರತಿಭಟನೆಗೆ ಮತ್ತಷ್ಟು ತೀವ್ರತೆಯನ್ನು ಕೊಡುವ ನಿಟ್ಟಿನಲ್ಲಿ ರೈತ ಸಂಘಟನೆಗಳು ಇದನ್ನು ಇವತ್ತು ರಾಜ್ಭವನ್ ಚಲೋ ನಡೆಸ್ತಾ ಇದ್ದಾವೆ. ನಾನು ಮುಂದಿನ ಸುದ್ದಿಗೆ ಬರುವಂಥ ಸಂದರ್ಭದಲ್ಲಿ ಆಯಿಷಾ ಸುಲ್ತಾನ್, ಲಕ್ಷದ್ವೀಪಕ್ಕೆ ಸಂಬಂಧಪಟ್ಟ ಹಾಗೆ ಆಯಿಷಾ ಸುಲ್ತಾನ್ ಧ್ವನಿ ಎತ್ತಿದರು. ಆಯಿಷಾ ಸುಲ್ತಾನ್ ಲಕ್ಷದ್ವೀಪದವರು ತಂದೆ ಲಕ್ಷದ್ವೀಪದವರು. ಆಯಿಷಾ ಸುಲ್ತಾನ್ ಅವರ ತಾಯಿ ನಮ್ಮ ಮಂಗಳೂರಿನ ಮೂಲದವರು ಕೂಡ. ಆಯಿಷಾ ಸುಲ್ತಾನ್ ಜನಪ್ರಿಯ ಸಿನಿಮಾ ತಾರೆಯಾಗಿ ಫಿಲ್ಮ್ ಮೇಕರ್ ಆಗಿ ಖ್ಯಾತಿ ಪಡೆದವರು. ಸ್ವಾಭಾವಿಕವಾಗಿ ತನ್ನ ಊರಿನ ತನ್ನ ಜನರ ಪರವಾಗಿ ಧ್ವನಿ ಎತ್ತಿದ್ದಾರೆ. ಮಾಧ್ಯಮ ಟಿವಿ ಸಂದರ್ಶನಗಳಲ್ಲಿ ಮಾತನಾಡುವಾಗ ಕೇಂದ್ರ ಸರ್ಕಾರ ಲಕ್ಷದ್ವೀಪದ ಜನರ ಬದುಕನ್ನು ಕಸಿಯುವ ನಿಟ್ಟಿನಲ್ಲಿ, ಜನರ ಸ್ವಾಯತ್ತತೆಯನ್ನು ಕಸಿಯುವ ನಿಟ್ಟಿನಲ್ಲಿ ಮುಂದಾಗಿದೆ ಅಂತ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು. ಇದೇ ಮಾತನ್ನು ಇಟ್ಕೊಂಡು ಅವರ ವಿರುದ್ಧ ದೇಶದ್ರೋಹದ ಪ್ರಕರಣವನ್ನು ಲಕ್ಷದ್ವೀಪದ ಪೊಲೀಸರು ದಾಖಲು ಮಾಡಿದ್ದರು. ಮೂಲ ಏನು ಕಾರಣ? ಲಕ್ಷದ್ವೀಪದಲ್ಲಿ ಒಂದಷ್ಟು ಬದಲಾವಣೆ ತರಬೇಕಂತ ಪ್ರಫುಲ್ ಪಟೇಲ್, ಬಿಜೆಪಿಯ ಮಾಜಿ ಸಚಿವರು, ಗುಜರಾತ್ನ, ಇವತ್ತು ಲಕ್ಷದ್ವೀಪದಲ್ಲಿ ಅಡ್ಮಿನಿಸ್ಟ್ರೇಟರ್, ಆಡಳಿತಾಧಿಕಾರಿಯಾಗಿರುವವರು. ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ ಸುಮಾರು 65-70 ಸಾವಿರ ಜನಸಂಖ್ಯೆ ಇರುವಂಥ ದ್ವೀಪ. ಸುಮಾರು 75ರಷ್ಟು ದ್ವೀಪಗಳಿರುವಂಥ ಒಂದು ಪ್ರದೇಶ. 35 ದ್ವೀಪಗಳಲ್ಲಿ ಜನವಸತಿ ಇದೆ. 1 ಲೋಕಸಭಾ ಕ್ಷೇತ್ರ ಇರುವಂಥದ್ದು. ಜಿಲ್ಲಾ ಪಂಚಾಯತ್ ಆಮೇಲೆ ಸ್ಥಳೀಯ ಪಂಚಾಯತ್ಗಳೆಲ್ಲ ಕಾರ್ಯನಿರ್ವಹಿಸ್ತಾ ಇದೆ. ಅನೇಕ ಕಟ್ಟುಪಾಡುಗಳನ್ನು ಅಥವಾ ನೀತಿ ನಿರೂಪಣೆಗಳನ್ನು ಪ್ರಫುಲ್ ಪಟೇಲ್ ಪ್ರಸ್ತಾವಿಸಿ ಅದು ಜಾರಿಗೆ ಬರಬೇಕು ಅನ್ನುವಂಥ ವಿಚಾರ ಬಂದಿದೆ. ಇದುವರೆಗೆ ಅತ್ಯಂತ ಶಾಂತಯುತವಾಗಿದ್ದಂಥ, ಇಡೀ ದೇಶದಲ್ಲೇ ಅತ್ಯಂತ ಶಾಂತಯುತವಾದಂಥ ಮತ್ತು
ಯಾವುದೇ ಕಾನೂನು ಸುವ್ಯವಸ್ಥೆಯ ಸಮಸ್ಯೆ ಇಲ್ಲದ ಒಂದು ಪ್ರದೇಶ ಯಾವುದಾಗಿತ್ತು ಅಂತ ಹೇಳಿದ್ರೆ ಅದು ಲಕ್ಷದ್ವೀಪವಾಗಿತ್ತು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಲಕ್ಷದ್ವೀಪದ ಜೈಲಿನಲ್ಲಿ ಒಬ್ಬ ಕೈದಿ ಕೂಡ ಇಲ್ಲ ಅಂತೆ. ಲಕ್ಷದ್ವೀಪದ ಜೈಲಿನಲ್ಲಿ ಒಬ್ಬ ಕೈದಿ ಕೂಡ ಇಲ್ಲ. ಅಂದರೆ ಯಾವುದು ಕೂಡ ಅಲ್ಲಿ ಕ್ರಿಮಿನಲ್ ಆಕ್ಟಿವಿಟೀಸ್ ಅಥವಾ ಕ್ರಿಮಿನಲ್ ತಕರಾರುಗಳು ಬರುವುದೇ ಇಲ್ಲ. ಇರುವಂಥ ಪೊಲೀಸ್ ಠಾಣೆಯಲ್ಲೇ ಏನು ಕೇಸುಗಳೇ ಪ್ರಕರಣಗಳೇ ದಾಖಲಾಗುವುದಿಲ್ಲ, ಎಫ್ಐಆರ್ಗಳೇ ಆಗುವುದಿಲ್ಲ. ಅಂತ ಒಂದು ಶಾಂತಿಯುತವಾದಂಥ ತಮ್ಮಷ್ಟಕ್ಕೆ ತಮ್ಮ ಪಾಡಿಗೆ ಇರುವಂಥ ಜನರು ಏನು ತೆಂಗಿನ ಕೃಷಿಯನ್ನು ಮತ್ತು ಮೀನುಗಾರಿಕೆಯನ್ನು ನಂಬಿಕೊಂಡಿರುವವರು. ಎಸ್, ಇವತ್ತು ಪ್ರಫುಲ್ ಪಟೇಲ್ ಅವರು ಅಲ್ಲಿ ಆಡಳಿತಾಧಿಕಾರಿ ಆಗಿ ಬಂದ ನಂತರ ಇಲ್ಲಿ ಗಮನಿಸಬೇಕು, ಪ್ರಫುಲ್ ಪಟೇಲ್ ಅವರು ಆಡಳಿತಾಧಿಕಾರಿ ಆಗಿ ಬರುವುದಕ್ಕಿಂತ ಮೊದಲು ಇಷ್ಟರ ತನಕ ಯಾವುದಾದರೂ IAS ಅಧಿಕಾರಿಗಳನ್ನು ಅಥವಾ ಏನು ಭಾರತೀಯ ಆಡಳಿತಾತ್ಮಕ ಸೇವೆಯ ಅಧಿಕಾರಿಗಳನ್ನು ಅಥವಾ ನಿವೃತ್ತ ಅಧಿಕಾರಿಗಳನ್ನು ಈ ಪ್ರದೇಶಕ್ಕೆ ಆಡಳಿತಾಧಿಕಾರಿಯಾಗಿ ನೇಮಕ ಮಾಡಲಾಗ್ತಾ ಇತ್ತು. ಇದೇ ಮೊದಲ ಬಾರಿಗೆ ಒಬ್ಬ ರಾಜಕಾರಣಿಯನ್ನು ಆಡಳಿತಾಧಿಕಾರಿಯನ್ನಾಗಿ ಮಾಡಲಾಗಿದೆ. ಪ್ರಫುಲ್ ಪಟೇಲ್ ಬಿಜೆಪಿಯ ಮಾಜಿ ಸಚಿವರು, ಗುಜರಾತ್ನವರು, ಗುಜರಾತ್ ಮೂಲದವರು. ಅವರು ಬಂದ ತಕ್ಷಣ ಒಂದಷ್ಟು ಹೊಸ ವಿಚಾರಗಳನ್ನು, ಹೊಸ ಕಾಯ್ದೆಗಳನ್ನು ಜಾರಿಗೆ ತಂದಿದ್ದಾರೆ. ಏನದು? ಎಸ್, ಒಂದು ನೇರವಾಗಿ ಆಹಾರ ಪದ್ಧತಿ ಬಗ್ಗೆನೇ ಅವರು ಏನೋ ಮಾತನಾಡಿದ್ದಾರೆ. ಶಾಲೆಗಳಲ್ಲಿ, ಅಂಗನವಾಡಿ ಶಾಲೆಗಳಲ್ಲಿ ಮಾಂಸಾಹಾರಿ ಊಟ ಕೊಡ್ಲಿಕ್ಕೆ ಇಲ್ಲ, ಅಲ್ಲಿಂದ ಆರಂಭ ಆಗುತ್ತೆ. ಜೊತೆಗೆ ಈ ತನಕ ಲಕ್ಷದ್ವೀಪದಲ್ಲಿ ಮದ್ಯ ಮಾರಾಟ ಇರಲಿಲ್ಲ. ಅದೊಂದು ಏನು ಲಿಕ್ಕರ್ ಬ್ಯಾಂಡ್, ಲಿಕ್ಕರ್ ನಿಷೇಧಿತವಾದಂಥ ಒಂದು ಪ್ರದೇಶವಾಗಿತ್ತು. ಎಸ್, ಪ್ರಫುಲ್ ಪಟೇಲ್ ಅವರು ಬಂದ ನಂತರ ಹೇಳಿದರು, ಎಸ್, ಇನ್ನು ಮುಂದಕ್ಕೆ ಲಕ್ಷದ್ವೀಪದಲ್ಲಿ ಲಿಕ್ಕರ್ ಮಾರಾಟಕ್ಕೆ, ಮದ್ಯ ಮಾರಾಟಕ್ಕೆ ಕೂಡ ಮುಕ್ತ ಅವಕಾಶ ಮಾಡಲಾಗುತ್ತೆ ಅಂತ. ಎಸ್, ಮೂರನೆಯದು, ಎಸ್, ಲಕ್ಷದ್ವೀಪದಲ್ಲಿ ಸರ್ಕಾರ ಬಯಸಿದರೆ ಯಾವುದೇ ಸಂದರ್ಭದಲ್ಲೂ ಕೂಡ ಜನರ ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ಳಬಹುದು. ಆ ಮೂಲಕ ಪ್ರವಾಸೋದ್ಯಮಕ್ಕೆ ಏನು ಹೆಚ್ಚಿನ ಆದ್ಯತೆಯನ್ನು ಕೊಡಬಹುದು ಅನ್ನೋ ವಿಚಾರವಾಗಿ ಕೂಡ ಮಾತನಾಡಿದರು. ಸೊ ಇದಲ್ಲದೆ ಏನು ನಾವು ಸ್ಥಳೀಯವಾಗಿ ಪ್ರಾಧಿಕಾರವನ್ನು ಮಾಡುತ್ತೇವೆ, ಆ ಪ್ರಾಧಿಕಾರವೇ ನಿರ್ಣಯ ನಿರೂಪಣೆಗಳನ್ನು ತೆಕ್ಕೊಳ್ಳುತ್ತೆ ಯಾವುದೇ ವಿಚಾರದ ಬಗ್ಗೆ ಕೂಡ ಅಂತ. ಇಟ್ ಮೀನ್ಸ್ ಇದುವರೆಗೆ ಅಲ್ಲಿ ಜಿಲ್ಲಾ ಪಂಚಾಯತ್ಗಳಿತ್ತು, ಸ್ಥಳೀಯ ಪಂಚಾಯತ್ಗಳಿತ್ತು, ಅದು ಕಾರ್ಯನಿರ್ವಹಿಸ್ತಾ ಇತ್ತು. ಪ್ರಫುಲ್ ಪಟೇಲ್ ಬಂದು ಹೇಳ್ತಾರೆ ನಾವು ಸ್ಥಳೀಯ ಪ್ರಾಧಿಕಾರವನ್ನು ಮಾಡ್ತೇವೆ ಅಂತ. ಸೊ ಇದೆಲ್ಲ ವಿಚಾರಗಳು ಒಟ್ಟು ಲಕ್ಷದ್ವೀಪದ ನಿವಾಸಿಗಳ ಅಸ್ಮಿತೆ ಬಗ್ಗೆನೇ ಭಾರಿ ದೊಡ್ಡ ಪೆಟ್ಟು ಕೊಡುತ್ತೆ. ಲಕ್ಷದ್ವೀಪದ ಜನ ಭಾರಿ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಗೋ ಬ್ಯಾಕ್ ಪ್ರಫುಲ್ ಪಟೇಲ್ ಅಂತ ಏನು ಚಳವಳಿಯನ್ನು ಮಾಡ್ತಾರೆ. ಚಳವಳಿ ಮಾಡಿದವರನ್ನೆಲ್ಲ, ಚಳವಳಿ ಮಾಡಲಿಕ್ಕೆ ಬಂದವರನ್ನೆಲ್ಲ ಪೊಲೀಸ್ ಬಲದ ಮೂಲಕ ಏನು ಚಳವಳಿಯನ್ನು ಹಿಮ್ಮೆಟ್ಟಿಸಲಾಗುತ್ತೆ, ದಮನ ಮಾಡಲಾಗುತ್ತೆ. ಇಂತಹ ಸಂದರ್ಭದಲ್ಲಿ ಇಡೀ ಕೇರಳದಲ್ಲಿ ಕೂಡ ಪ್ರತಿಕ್ರಿಯೆಗಳು ಕೇಳಿ ಬರುತ್ತೆ, ಪ್ರತಿಭಟನೆಗಳು ನಡೆಯುತ್ತೆ. ಯಾಕಂತ ಹೇಳಿದ್ರೆ ಲಕ್ಷದ್ವೀಪದ ಆಡಳಿತಾತ್ಮಕ ವ್ಯವಸ್ಥೆಗಳು ಕೇರಳದ ಕೊಚ್ಚಿನ್ ಮೂಲಕ ನಿಯಂತ್ರಣಕ್ಕೆ ಬರುವಂಥದ್ದು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಕಚೇರಿಗಳು ಅದು ಕೊಚ್ಚಿನ್ನಲ್ಲಿರುವಂಥದ್ದು. ಮತ್ತು ಲಕ್ಷದ್ವೀಪಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಕೇಸು ತಕರಾರುಗಳಿದರೆ ಅದು ಕೇರಳ ಹೈಕೋರ್ಟ್ನ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಸೊ ಆ ಕಾರಣದಿಂದಾಗಿ ಕೇರಳದಲ್ಲಿ ಕೂಡ ಭಾರಿ ದೊಡ್ಡ ಮಟ್ಟಿಗೆ ಒಂದು ಸಂಚಲನವಾಯಿತು ಮತ್ತು ಲಕ್ಷದ್ವೀಪದ ಜನರಿಗೆ ಭಾರಿ ದೊಡ್ಡ ಮಟ್ಟದಲ್ಲಿ ವ್ಯಾಪಾರ, ವ್ಯವಹಾರ, ಶಿಕ್ಷಣ, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಂಪರ್ಕ ಇರುವಂಥದ್ದು ಕೇರಳದ ಜೊತೆಗೆ. ಇದರ ನಡುವೆ ತಕ್ಕ ಮಟ್ಟಿಗೆ ಮಂಗಳೂರಿನ ಜೊತೆಗೆ ಕೂಡ ವ್ಯಾಪಾರ, ಶಿಕ್ಷಣ, ವಹಿವಾಟಿನ ಬಗ್ಗೆ ಕೂಡ ಸಂಪರ್ಕಗಳಿದ್ದಾವೆ. ಮಂಗಳೂರಿನ ಬಂದರಿನಿಂದ ಕೂಡ ಲಕ್ಷದ್ವೀಪಕ್ಕೆ ಬೇಕಾದಂಥ ದಿನ ಬಳಕೆಗೆ ಬೇಕಾದಂಥ ಸೊತ್ತುಗಳು, ಕಟ್ಟಡ ಕಾಮಗಾರಿಗಳಿಗೆ ಬೇಕಾದಂಥ ಸೊತ್ತುಗಳು ಮಂಗಳೂರು ಬಂದರಿಂದ ಕೂಡ ಹೋಗುತ್ತೆ. ಆದರೆ ದೊಡ್ಡ ಮಟ್ಟದಲ್ಲಿ ಅದು ಕೊಚ್ಚಿನ್ ಬಂದರಿನಲ್ಲಿ ಹೋಗುವಂಥದ್ದು ಮತ್ತು ಆಡಳಿತಾತ್ಮಕ ಕಚೇರಿ ಕೊಚ್ಚಿನ್ನಲ್ಲೇ ಇರುವಂಥದ್ದು. ಸೊ ಇಂತಹ ಸಂದರ್ಭದಲ್ಲಿ ಕೇರಳದ ಜನ ಕೂಡ ಲಕ್ಷದ್ವೀಪದ ಜನರಿಗೆ ಸೌಹಾರ್ದ ಬೆಂಬಲವನ್ನು ಘೋಷಣೆ ಮಾಡ್ತಾರೆ. ಭಾರಿ ದೊಡ್ಡ ಮಟ್ಟದಲ್ಲಿ ಕೇರಳದಲ್ಲಿ ಕೂಡ ಈ ಬಗ್ಗೆ ಏನು ಚಳುವಳಿಗಳು ನಡೆಯುತ್ತದೆ. ಮತ್ತು ಸ್ವತಃ ಕೇರಳದ ಬಿಜೆಪಿಯವರು ಕೂಡ ತಕ್ಕ ಮಟ್ಟಿಗೆ ಏನು ಒಂದು ಸೌಮ್ಯ ರೀತಿಯ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಲಕ್ಷದ್ವೀಪದ ಜನರ ಅಸ್ಮಿತೆಯನ್ನು, ಬದುಕನ್ನು ಹಾಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಅಂತ. ಇನ್ನೊಂದು ಕಡೆ ಏನು ಲಕ್ಷದ್ವೀಪದಲ್ಲಿರುವಂತಹ ಬಿಜೆಪಿ ಘಟಕದ ಬಹುತೇಕ ಮಂದಿ, 80%ಕ್ಕಿಂತಲೂ ಜಾಸ್ತಿ ಮಂದಿ ರಾಜೀನಾಮೆ ಕೊಡ್ತಾರೆ. ಲಕ್ಷದ್ವೀಪದಲ್ಲಿರುವಂತಹ ಬಿಜೆಪಿ ಘಟಕದ ಕಾರ್ಯಕರ್ತರು ಮತ್ತು ನಾಯಕರುಗಳು ರಾಜೀನಾಮೆ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಅವರು ಕೂಡ ಒಪ್ಪಿಕೊಳ್ಳುವುದಿಲ್ಲ. ಪ್ರಫುಲ್ ಪಟೇಲ್ ಅವರು ಜಾರಿಗೆ ತರಲು ಉದ್ದೇಶಿಸಿರುವಂತಹ ಕಾನೂನು, ಕಾಯ್ದೆ, ನೀತಿ, ನಿರೂಪಣೆಗಳ ಬಗ್ಗೆ ಅವರಿಗೆ ಕೂಡ ಸಹಮತ ಇರುವುದಿಲ್ಲ. ಸೊ ಇದು ಒಂದು ವಿಚಾರ. ಈ ನಡುವೆ ಆಯಿಷಾ ಅವರು, ಸುಲ್ತಾನ್ ಆಯಿಷಾ ಅವರು ಜನಪ್ರಿಯ ಒಬ್ಬ ಏನು ಫಿಲ್ಮ್ ಮೇಕರ್, ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡವರು, ಲಕ್ಷದ್ವೀಪದವರು.
ಅವರು ಟಿವಿ ಸಂದರ್ಶನದಲ್ಲಿ ಮಾತಾಡ್ತಾ ಲಕ್ಷದ್ವೀಪದ ಜನರ ಅಸ್ಮಿತೆಯನ್ನುಕ್ಕೆ ಬಂದಿರುವಂತಹ ತೊಂದರೆ ಬಗ್ಗೆ ಮಾತಾಡ್ತಾರೆ. ಸೊ ಅವರು ಮಾತನಾಡಿದ್ದ ಟಿವಿ ಸಂದರ್ಶನದ ಮಾತುಕತೆಯನ್ನೇ ಹಿನ್ನೆಲೆ ಆಗಿಟ್ಟುಕೊಂಡು ಅವರ ಮೇಲೆ ಲಕ್ಷದ್ವೀಪದ ಆಡಳಿತಾಧಿಕಾರಿಯವರ ನಿರ್ದೇಶನದ ಮೇರೆಗೆ ಲಕ್ಷದ್ವೀಪದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಏನದು? ದೇಶದ್ರೋಹದ ಪ್ರಕರಣ. ಸ್ವಲ್ಪ ದಿವಸಗಳ ಹಿಂದೆಯಷ್ಟೇ ಭಾರತದ ಸುಪ್ರೀಂ ಕೋರ್ಟ್ ಹೇಳಿತ್ತು, ಯಾರು ಕೂಡ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿದವರು, ಯಾರು ಕೂಡ ಈ ದೇಶದ ಕಾನೂನಿನ ಬಗ್ಗೆ ಪ್ರಶ್ನೆ ಮಾಡಿದವರ ವಿರುದ್ಧ ಸುಮ್ಮನೆ ದೇಶದ್ರೋಹದ ಪ್ರಕರಣಗಳನ್ನು ದಾಖಲಿಸಬಾರದು ಅಂತ. ಇಷ್ಟು ಹೇಳಿ ಕೇವಲ ಒಂದೇ ವಾರ ಆಗಬೇಕಂತಿದ್ದರೆ, ಸುಪ್ರೀಂ ಕೋರ್ಟ್ ಹೇಳಿ ಒಂದೇ ವಾರ ಆಗಬೇಕಂತಿದ್ರೆ ಲಕ್ಷದ್ವೀಪದಲ್ಲಿ ಈ ರೀತಿಯ ಪ್ರಕರಣ ದಾಖಲಾಗುತ್ತೆ. ಮತ್ತೆ ಏನು ಲಕ್ಷದ್ವೀಪದ ಜನ ಎದ್ದು ನಿಲ್ತಾರೆ, ಕೇರಳದ ಜನ ಎದ್ದು ನಿಲ್ತಾರೆ. ಇವಾಗ ಕೇರಳದ ಹೈಕೋರ್ಟ್ ಕೂಡ ಆಯಿಷಾ ಸುಲ್ತಾನ್ ಅವರಿಗೆ ನಿರೀಕ್ಷಣಾ ಜಾಮೀನು ಕೊಟ್ಟಿದೆ. ನೀವು ತನಿಖಾಧಿಕಾರಿ ಮುಂದೆ ಹಾಜರಾಗಿ ಅವರು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರಿಸಿ, ಅವರಿಗೆ ಸಹಕರಿಸಿ. ಆದರೆ ಯಾವ ಕಾರಣಕ್ಕೂ ಕೂಡ ಅರೆಸ್ಟ್ ಮಾಡುವಂತೆಲ್ಲ. ಒಂದು ವೇಳೆ ಅರೆಸ್ಟ್ ಮಾಡಿದ್ದೆ ಆದರೆ ನಾವೀಗಲೇ ನಿಮಗೆ ನಿರೀಕ್ಷಣಾ ಜಾಮೀನನ್ನು ಮಂಜೂರು ಮಾಡಿದ್ದೇವೆ ಅಂತ ಮೊನ್ನೆ ದಿವಸ ಕೇರಳ ಹೈಕೋರ್ಟ್ ಕೂಡ ಆದೇಶ ಕೊಟ್ಟಿದೆ. ಮಜಾ ಇರುವುದು, ಇಷ್ಟೆಲ್ಲ ಪ್ರಕರಣಗಳು ಮತ್ತು ಅನೇಕ ವಿಚಾರಗಳ ಸಂಬಂಧ ಬೆಳವಣಿಗೆಗಳು ನಡೀತಾ ಇರುವಾಗ ಕೇರಳದ ಬಿಜೆಪಿಯವರು ಬೇರೆಯದೇ ಆದಂಥ ಒಂದು ಕೂಗನ್ನು ಎಬ್ಬಿಸಿದ್ದಾರೆ. ಲಕ್ಷದ್ವೀಪಕ್ಕೆ ಸಂಬಂಧಪಟ್ಟ ಎಲ್ಲಾ ಪ್ರಕರಣಗಳು ಇನ್ನು ಮುಂದಕ್ಕೆ ಕರ್ನಾಟಕದ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರಬೇಕು ಅಂತ. ನೋಡಿ, ಕೋರ್ಟು ಕೇರಳದಲ್ಲಿದ್ದರೂ ಅದೇ ಕೋರ್ಟು, ಕರ್ನಾಟಕದಲ್ಲಿದ್ದರೂ ಕೋರ್ಟು. ಬಿಜೆಪಿಯವರು ಹೇಳಿರುವಂತಹ ವಿಚಾರಗಳು ನೋಡಿ. ಕೇರಳದ ಹೈಕೋರ್ಟ್ನಲ್ಲಿ ಲಕ್ಷದ್ವೀಪಕ್ಕೆ ಸಂಬಂಧಪಟ್ಟ ವಿವಾದಗಳನ್ನು ತಕರಾರುಗಳನ್ನು ಚರ್ಚೆ ಮಾಡೋದು ಬೇಡ, ಕರ್ನಾಟಕದ ಹೈಕೋರ್ಟ್ನಲ್ಲಿ ಮಾಡಿ ಅಂತ ಕೇರಳದಲ್ಲಿ ಉಗಿಲೆಬ್ಬಿಸಿ ಇವತ್ತು ಭಾರಿ ಅಪಹಾಸಕ್ಕೆ ಕೂಡ ಈಡಾಗಿದ್ದಾರೆ. ಯಾಕಂತ ಹೇಳಿದ್ರೆ ಈ ರೀತಿಯ ವಿಚಾರಗಳನ್ನು ಅದು ತನ್ನಿಂದ ತಾನೇ ಆಗರ ಮಾಡಿದ ತಕ್ಷಣಕ್ಕೆ ಜಾರಿಗೆ ಕೂಡ ಬರೋದಿಲ್ಲ. ಪಾರ್ಲಿಮೆಂಟ್ನಲ್ಲಿ ಅದು ಚರ್ಚೆ ಆಗಬೇಕು, ಪಾರ್ಲಿಮೆಂಟ್ನ ಅನುಮೋದನೆ ಆಗಬೇಕು. ಸೊ ಇವರು ಏನು ಅರ್ಥ ಮಾಡಿಕೊಂಡಿದ್ದಾರೆ, ಕರ್ನಾಟಕದಕ್ಕೆ ಅದು ವರ್ಗಾವಣೆ ಆದ ತಕ್ಷಣ ಹೆಚ್ಚು ನ್ಯಾಯ ಸಿಗುತ್ತೋ ಅಥವಾ ಬಿಜೆಪಿಯ ವಾದಕ್ಕೆ ಹೆಚ್ಚು ಪುಷ್ಟ ಸಿಗುತ್ತೋ ಅಂದ್ರೆ ಇಟ್ ಮೀನ್ಸ್ ಕೋರ್ಟ್ ಕೂಡ ತಮ್ಮ ಪಕ್ಷದ ಪರವಾಗಿ ನಿಲ್ಲುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ಅವರು ಜನರ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತಾರೋ ಅಥವಾ ಆ ರೀತಿ ನಂಬಿದ್ದಾರೋ, ಇವೆಲ್ಲವೂ ಕೂಡ ಒಂದು ಪ್ರಶ್ನೆಯನ್ನು ಮತ್ತು ಒಂದು ಅನುಮಾನವನ್ನು ಕೂಡ ಹುಟ್ಟುಹಾಕಿದೆ. ಸೊ ಹಾಗಾಗಿ ಇದರ ಜೊತೆಗೇನೆ ಪರಿಸ್ಥಿತಿ ಯಾವ ರೀತಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ, ಎಂಟೈರ್ ಲಕ್ಷದ್ವೀಪದ ಜನಸಮೂಹ ಪ್ರಫುಲ್ ಪಟೇಲ್ ಅವರ ವಿರುದ್ಧ ನಿಂತಿದ್ದಾರೆ. ಸೊ ಕೇಂದ್ರ ಸರ್ಕಾರ ಕೂಡ ಒಂಥರ ಇವತ್ತೀಗ ತುಗುಯಾಲೆಯಲ್ಲಿ ಬಂದು ನಿಂತು ಇರುವಂತಹ ಸನ್ನಿವೇಶ, ಅಥವಾ ಸ್ವತಃ ಪ್ರಫುಲ್ ಪಟೇಲ್ ಅವರ ನೆತ್ತಿಯ ಮೇಲೆ ತೂಗುಗತ್ತಿ ನೇತಾಡುವಂತಹ ಸನ್ನಿವೇಶ ಎದುರಾಗಿದೆ. ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟಿಗೆ ಇಡೀ ಲಕ್ಷದ್ವೀಪನೇ ಒಬ್ಬ ಆಡಳಿತಾಧಿಕಾರಿ ವಿರುದ್ಧ ನಿಂತಿದೆ ಅಂತ ಹೇಳಿದ್ರೆ ಆತನನ್ನು ವಾಪಸ್ ಕರೆದುಕೊಳ್ಳಬೇಕಾದ ಅನಿವಾರ್ಯತೆ ಎದುರಾಗಿದೆಯೋ ಅನ್ನುವಂತಹ ಒಂದು ಅಭಿಪ್ರಾಯಗಳು ಕೂಡ ಇವತ್ತು ಚರ್ಚೆಗೆ ಒಳಗಾಗ್ತಾ ಉಂಟು. ಯಾಕಂತ ಹೇಳಿದ್ರೆ ನೋ ಒನ್ ಟು ಡಿಫೆಂಡ್ ಪ್ರಫುಲ್ ಪಟೇಲ್ ಅವರನ್ನು ಸಮರ್ಥನೆ ಮಾಡಲಿಕ್ಕೆ ಲಕ್ಷದ್ವೀಪದಲ್ಲಿ ಯಾರು ಕೂಡ ಸಿಗ್ತಾ ಇಲ್ಲ. ಸೊ ಇದು ಒಂದು ವಿಚಾರ. ಸೊ ಹಾಗಾಗಿ ಲಕ್ಷದ್ವೀಪದ ಶಾಂತಿ ಮತ್ತು ಲಕ್ಷದ್ವೀಪ ಅತ್ಯಂತ ಸೌಮ್ಯವಾದಂತಹ ಒಂದು ಪ್ರದೇಶ ಏನಿತ್ತು, ಅಲ್ಲಿ ಇವತ್ತು ಪ್ರಫುಲ್ ಪಟೇಲ್ ಹಚ್ಚಿರುವಂತಹ ಕಿಡಿ ಇದೆ ಅಲ್ವಾ, ಅದರ ಹಿಂದೆ ಕೂಡ ಅದರ ಹಿಂದ್ಗಡೆ ಅದರ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ರಾಜಕೀಯ ಅಜೆಂಡಾ ಇದೆ ಅನ್ನೋದು ಇವತ್ತು ಚರ್ಚೆಗೆ ಬರ್ತಾ ಇರುವಂತಹ ವಿಚಾರ. ಇದು ಸುಮ್ಮನೆ ಪ್ರಫುಲ್ ಪಟೇಲ್ ಏಕಾಂಗಿಯಾಗಿ ಹೋಗಿ ವಿಚಾರಗಳನ್ನು ಜಾರಿಗೆ ತಂದಿಲ್ಲ, ಯಾವುದೋ ರಾಜಕೀಯ ಉದ್ದೇಶದಿಂದಲೇ ಇದನ್ನು ಮಾಡಿದ್ದಾರೆ ಅನ್ನುವಂಥ ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಾ ಉಂಟು. ಇದು ಲಕ್ಷದ್ವೀಪಕ್ಕೆ ಸಂಬಂಧಪಟ್ಟಂತ ವಿಚಾರ. ಇನ್ನೊಂದೆರಡು ವಿಚಾರಗಳಿತ್ತು. ನಮ್ಮ ಸಮಯ ಕೂಡ ಮುಗಿತಾ ಬಂತು. ಒಟ್ಟು ಲಕ್ಷದ್ವೀಪದಲ್ಲಿ ಜನರು ಕೂಡ ಆಯುಷಾ ಸುಲ್ತಾನ್ ಪರ ಸರ್ಕಾರ ನಿಂತಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆಗೆ ಪರೀಕ್ಷೆ ಬರೆದಿದ್ದೇವೆ, ಶೀಘ್ರದಲ್ಲೇ ಫಲಿತಾಂಶ ಬರಲಿದೆ. ಸಿಪಿ ಯೋಗೇಶ್ವರ್ ಅವರು ಹೇಳಿರುವಂತದ್ದು. ಕರ್ನಾಟಕದಲ್ಲಿ ಮಕ್ಕಳ ಪರೀಕ್ಷೆಯ ಬಗ್ಗೆ ಇವರು ಮಾತನಾಡುವುದಿಲ್ಲ. ಕರ್ನಾಟಕದಲ್ಲಿ ಸ್ಕೂಲ್ ಮಕ್ಕಳ ಪರೀಕ್ಷೆಗೆ PUC ಪರೀಕ್ಷೆಯನ್ನು ರದ್ದು ಮಾಡಿ ಕೂತ್ಕೊಂಡ್ರು. ಇವರು ಹೇಳ್ತಾರೆ ನಾವೀಗ ಪರೀಕ್ಷೆ ಬರೆದಿದ್ದೇವೆ, ಮುಖ್ಯಮಂತ್ರಿ ಬದಲಾಗ್ತಾರೆ ಅಂತ.
ಮಕ್ಕಳ ಭವಿಷ್ಯದ ಬಗ್ಗೆ ವೈಜ್ಞಾನಿಕ ತಳಹದಿಯಲ್ಲಿ ಅಥವಾ ಮಕ್ಕಳ ಬಗ್ಗೆನ ಕಾಳಜಿಯಲ್ಲಿ ಚಿಂತನೆ ಮಾಡೋದು ಬಿಟ್ಟು ಈ ಕಷ್ಟ ಕಾಲದಲ್ಲಿ, ಈ ನೋವಿನ ಕಾಲದಲ್ಲಿ, ಈ ಒಂದು ಏನು ಜನರ ಏನು ಅತ್ಯಂತ ಕಠಿಣ ಪರಿಸ್ಥಿತಿಯ ನಡುವೆ ಇವರು ಮುಖ್ಯಮಂತ್ರಿಯನ್ನು ಮುಖ್ಯಮಂತ್ರಿಯನ್ನು ಬದಲು ಮಾಡುವುದು, ಅಧಿಕಾರದ ಪೀಠದಲ್ಲಿ ಅವರನ್ನು ಇಳಿಸುವುದು, ಇವರನ್ನು ಕೂರಿಸುವುದು, ಇದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಜನರ ಕಾಳಜಿ ಎಲ್ಲಿ ಹೋಯ್ತು ಅನ್ನುವುದು ಜನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಸ್, ಥ್ಯಾಂಕ್ ಯು. ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಹೆವೆನ್ ರೋಸ್.